ಎಸ್ ನಮಸ್ಕಾರ ವೀಕ್ಷಕರೇ, ಸುದ್ದಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಸುದ್ದಿ ಸಾದರಪಡಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಈ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಶುಕ್ರವಾರ 6:30ಕ್ಕೆ ಸುದ್ದಿ ಫೇಸ್ಬುಕ್ ಪೇಜ್ ಹಾಗೆ ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೇರ ಪ್ರಸಾರಗೊಳ್ಳುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಆಭರಣವನ್ನ ಡಿಸ್ಪ್ಲೇಲಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಆ ಆಭರಣವನ್ನ ನೀವು ಸರಿಯಾಗಿ ಗಮನಿಸಿ ಆ ಒಂದು ಆಭರಣದ ನಿಖರವಾದ ಬೆಲೆ ಅಥವಾ ಸಮೀಪ ಬೆಲೆಯನ್ನ ನೀವು ಕರೆ ಮಾಡಿ ನಮಗೆ ತಿಳಿಸಿದಲ್ಲಿ ನಿಮಗೆ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಅತ್ಯದ್ಭುತವಾದಂತಹ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಸದವಕಾಶ ಇದೆ. ಜೊತೆಗೆ ಕರೆ ಮಾಡಿರುವಂತಹ ಪ್ರತಿಯೊಬ್ಬ ಕಾಲರಿಗೆ ಕೂಡ ಮಂಗಳೂರು ಜುವೆಲ್ಸ್ನವರು ಒಂದು ವಿಶೇಷ ಬಹುಮಾನವನ್ನ ನೀಡುತ್ತಾರೆ. ಎಸ್, ನಮ್ಮ ಜೊತೆಗೆ ಇವತ್ತು ಮಂಗಳೂರು ಜುವೆಲ್ಸ್ನ ಬಗೆಗೆ ಇನ್ನಷ್ಟು ವಿಶೇಷತೆಗಳನ್ನ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಕಾಂಕ್ಷ್ ಗೋಪಾಲ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಸಂಖ್ಯೆ 8147916465. ಹಾಗೆ ನಿಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇನ್ನೊಂದು ಸಂಖ್ಯೆಯನ್ನ ಕೂಡ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೇವೆ. 9108983809. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಾವು ಡಿಸ್ಪ್ಲೇ ತೋರಿಸುವಂತ ಆಭರಣದ ನಿಖರವಾದ ಬೆಲೆಯನ್ನ ನಮಗೆ ತಿಳಿಸಿದಲ್ಲಿ ನೀವು ಈ ವಾರದ ಅದೃಷ್ಟವಂತರಾಗಿದ್ರೆ ನಿಮಗೆ ಒಂದು ಮಂಗಳೂರು ಜುವೆಲ್ಸ್ ಕಡೆಯಿಂದ ಅತ್ಯದ್ಭುತವಾದಂತಹ ವಿಶೇಷ ಬಹುಮಾನವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ದಯವಿಟ್ಟು ಇಂತಹ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮಿಸ್ ಮಾಡದೆ ಕಾಲ್ ಮಾಡಿ ಈ ಒಂದು ಆಭರಣದ ಬೆಲೆಯನ್ನ ಗೆಸ್ ಮಾಡಿ ಈ ದಿನದ ಅದೃಷ್ಟವಂತರು ನೀವಾಗಿ. ಇದು 5ನೇ ಸಂಚಿಕೆಯಾಗಿದ್ದು ಈ ಮೊದಲನೇ ಸಂಚಿಕೆಯಲ್ಲಿ ಕೂಡ ಬೇರೆ ಬೇರೆ ಕಡೆಯಿಂದ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮಗೆ ಕರೆಗಳು ಬಂದಿರುತ್ತೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜನರನ್ನ ತಲುಪ್ತಾ ಇದೆ. ಜೊತೆಗೆ ಮಂಗಳೂರು ಜುವೆಲ್ಸ್ಗೆ ಕೂಡ ನಮ್ಮ ಕಾಲರ್ ಹಾಗೆ ನಮ್ಮ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಸಂತೃಪ್ತಿಯನ್ನ ಮಂಗಳೂರು ಜುವೆಲ್ಸ್ನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಮೊದಲನೇದಾಗಿ ನಾವು ಇವತ್ತು ತೋರಿಸ್ತಾ ಇರುವಂತಹ ಒಂದು ಜ್ಯುವೆಲ್ಲರಿಯನ್ನ ನೀವು ಸರಿಯಾಗಿ ಗಮನಿಸಿ. ಇವತ್ತು ನಾವು ಲಕ್ಷ್ಮಿ ಪೆಂಡೆಂಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ಭುತವಾಗಿ ಮೌಲ್ಡ್ ಮಾಡಿರುವಂತಹ ಲಕ್ಷ್ಮಿ ಪೆಂಡೆಂಟ್ ಇದು. ಇದರ ಜೊತೆಗೆ ಅದರಲ್ಲಿ ಸ್ಟೋನ್ ಕೂಡ ಇದೆ, ಹಾಗೆ ವ್ಯಾಲ್ಯೂಯಬಲ್ ಮುತ್ತುಗಳು ಕೂಡ ಇದೆ. ಈ ಒಂದು ಜ್ಯುವೆಲ್ಲರಿಯನ್ನ ಸರಿಯಾಗಿ ಗಮನಿಸಿ ಇದರ ನಿಖರವಾದಂತಹ ಬೆಲೆ ಎಷ್ಟಿರಬಹುದು ಅನ್ನೋದನ್ನ ನಮ್ಮ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಗೋಲ್ಡ್ ರೇಟ್ 12,980 ರೂಪಾಯಿ ಇದೆ ಗ್ರಾಮಿಗೆ. ಈ ನಿಟ್ಟಿನಲ್ಲಿ ಇವತ್ತಿನ ಗ್ರಾಮಿಗೆ ಇರುವಂತಹ ಚಿನ್ನದ ಬೆಲೆಯನ್ನ ಗೆಸ್ ಮಾಡಿ, ಜೊತೆಗೆ ನಾವು ತೋರಿಸ್ತಾ ಇರುವಂತಹ ಆಭರಣದ ತೂಕವನ್ನ ಗೆಸ್ ಮಾಡಿ ನಿಖರವಾದಂತಹ ಬೆಲೆ ಎಷ್ಟಿರಬಹುದು ಅಂತ ಕರೆ ಮಾಡಿ ನಮಗೆ ತಿಳಿಸಿ. ಯಾಕಂದ್ರೆ ಕಾಲರ್ ಇನ್ನು ಟೈಮ್ ಹೋದ ಹಾಗೆ ತುಂಬಾ ಕಾಲರ್ಗಳು ಬಿಸಿ ಕಾಲ್ಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನಾವು ಡಿಸ್ಪ್ಲೇ ತೋರಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಬೇಗ ಬೇಗ ನಿಮ್ಮ ನಿಖರವಾದ ಬೆಲೆಯನ್ನ ತಿಳಿಸಿ. ಎಸ್, ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಂಗಳೂರು ಜುವೆಲ್ಸ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಕಾಂಕ್ಷ್ ಗೋಪಾಲ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಕರೆಯನ್ನ ಸ್ವೀಕರಿಸುವುದಕ್ಕಿಂತ ಮೊದಲು 5ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ನಿರೀಕ್ಷೆಗೂ ಮೀರಿದ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಾ ಇದೆ. ಹಾಗೆ ಗ್ರಾಹಕರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಕಾಲರ್ಗಳು ಕೂಡ ತುಂಬಾ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವೇ ಈಗ ಹೇಳಿದಾಗೆ, ನಾವು ಮೊದಲು ಮಾತಾಡಿದಾಗ ನೀವು ಹೇಳಿದ್ರಿ ಗ್ರಾಹಕರ ಸ್ಪಂದನೆ ತುಂಬಾ ಚೆನ್ನಾಗಿ ನಮಗೆ ಸಿಗ್ತಾ ಇದೆ ಅಂತ. ಈ ಬಗ್ಗೆ ಮಾತನಾಡಿ. ಖಂಡಿತ ಮೇಡಮ್, ಖಂಡಿತ. ನಾನು ನಿಮ್ಗೆ ಹೇಳೋದಾದ್ರೆ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಬಟ್ ಈ ಪುತ್ತೂರಿನ ಜನತೆಯ ಒಂದು ರೆಸ್ಪಾನ್ಸ್ ಮತ್ತೆ ಅವರ ಪ್ರೀತಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಕೊಡ್ತಾ ಇರುವಂತಹ ಒಂದು ವಿಶ್ವಾಸ ನೋಡಿ ನಾನು ನಿನ್ನೆ ರಾತ್ರಿ ಒಂದು ಕಾರ್ಯಕ್ರಮ ಕೊಡಬೇಕು ನಮ್ಮ ಪುತ್ತೂರಿನ ಜನತೆಗೆ. ಇದು ನಮ್ಮ ಮಂಗಳೂರು ಜುವೆಲ್ಸ್ ನ ಒಂದು ವಿಶೇಷತೆನ ನಾವು ತಿಳಿಸ್ಕೊಡ್ಬೇಕು ಅಂತ ಪುತ್ತೂರಿಗೆ ಬಂದೆ. ಮೇಡಮ್, ನೀವು ನೋಡ್ತಾ ಇರ್ಬೋದು, ಈಗ ನಮ್ಮ ಈ ಒಂದು ಪೆಂಡೆಂಟ್ ಇದೆ. ಈ ಪೆಂಡೆಂಟ್ ನೋಡ್ಲಿಕ್ಕೆ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರ ಒಂದು ಕನಸು ಈ ರೀತಿಯಾದಂತಹ ಒಂದು ಪೆಂಡೆಂಟ್ ನಮ್ಮ ಹತ್ರ ಇರೋ ಒಂದು ಹವಳದ ಸರಕ್ಕೆ ಅಥವಾ ಮುತ್ತಿನ ಸರಕ್ಕೆ ಇರ್ಬೋದು, ಕರಿಮಣಿಗೆ ಹಾಕ್ಬೇಕು. ಮತ್ತೆ ಇದನ್ನ ನೀವು ನೋಡ್ತಾ ಇರ್ಬೋದು, ಇದೊಂದು ಹೆರಿಟೇಜ್ ಜುವೆಲ್ರಿ ಅಂಡರ್ ಅಲ್ಲಿ ಬರುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮ ಮ್ಯಾಂಗ್ಳೂರ್ ಜುವೆಲ್ಸ್ ಅದಕ್ಕೆ ಫೇಮಸ್. ಓಕೆ, ಅದಕ್ಕೆ ನಮ್ಮ ಮ್ಯಾಂಗ್ಳೂರ್ ಹೆರಿಟೇಜ್ ಜುವೆಲ್ರಿ ಅಂತ ಒಂದು ಸೀರೀಸ್ ಆಫ್ ಜುವೆಲ್ರಿನೇ ಇದೆ. ಸೊ ಅದರಲ್ಲಿ ತುಂಬಾ ಈ ರೀತಿ ವಿಶೇಷವಾದಂತಹ ಕೆಲಸ ಉಳ್ಳ ಮತ್ತೆ ತುಂಬಾನೇ ಒಂದು ಕುಶಲತೆ ಇರುವಂತಹ ಒಂದು ಜುವೆಲ್ರಿಗಳನ್ನ ನಾವು ನಮ್ಮ ಕಡೆಯಿಂದ ನಮ್ಮ ಪುತ್ತೂರಿನ ಯಾಕಂದ್ರೆ ಒಂದು ದೊಡ್ಡ ಫಂಕ್ಷನ್ಗೂ ವೇರ್ ಮಾಡಬಹುದು, ಸಿಂಪಲ್ ಫಂಕ್ಷನ್ ಕೂಡ ವೇರ್ ಮಾಡುವಂತಹ ಎರಡೂ ಒಂದು ಸಂಭ್ರಮಕ್ಕೆ ಕೂಡ ಒಪ್ಪುವಂತಹ ಒಂದು ಪೆಂಡೆಂಟ್ ಇದು. ಎಸ್, ಕಾಲರ್ ವೇಟ್ ಮಾಡ್ತಾ ಇದ್ದಾರೆ ಸರ್, ಅವ್ರನ್ನ ಕಾಯಿಸೋದು ಬೇಡ. ಹಲೋ ಹಲೋ ಹಲೋ. ಎಸ್, ನಮ್ಮ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ತೆ, ನಾವು ನೆಟ್ಪಳ್ಳಿಯಿಂದ ರಮೇಶ್ ಅಂತ.
ನಿಟ್ಪಳ್ಳಿಯಿಂದ ರಮೇಶ್ ಅವ್ರು ಕರೆ ಮಾಡಿದ್ದಾರೆ. ಚಿನ್ನ ಅಂತ ಆದಾಗ ಹೆಣ್ಣು ಮಕ್ಕಳ ಕರೆಗಳು ಯಾವಾಗಲೂ ಮೊದಲಿಗೆ ಬರ್ತಾ ಇರುತ್ತೆ. ನಮ್ಮ ಗಂಡು ಮಕ್ಕಳು ಕೂಡ ಎಷ್ಟು ಉತ್ಸುಕರಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಚಿನ್ನ ಪ್ರಿಯರು ಇವರು ಕೂಡ. ಎಸ್ ಸರ್. ಹಲೋ ಸರ್. ಹೇಗೆ ಅಂತ ಗಂಡು ಮಕ್ಕಳು ಸಹ ನೋಡುವ ಅಂತ. ಯಾವ ಸರ್? ಗಂಡು ಮಕ್ಕಳು ಸಹ ಒಮ್ಮೆ ಟ್ರೈ ಮಾಡಿ ನೋಡುವ ಅಂತ. ಹೌದು, ಖಂಡಿತ. ನೀವು ಅದೃಷ್ಟವಂತರು ಯಾಕಾಗಬಾರ್ದಲ್ವಾ? ಹೌದೌದು. ಎಸ್, ನೋಡಿದ್ರ ಸರ್ ಪೆಂಡೆಂಟ್? ಅದರಲ್ಲಿ ಒಂದು 15 ಗ್ರಾಮ್ ಇರ್ಬೋದು ಮೇಡಮ್. 15 ಗ್ರಾಮ್ ಇರ್ಬೋದಾ? ಓಕೆ ಫೈನ್. ಎಷ್ಟಿರ್ಬೋದು ಇದ್ರ ಬೆಲೆ? ಅದರದ್ದು ಒಂದು 2,27,000 ಒಂದು 400 ಅಂದಾಜು ಇರ್ಬೋದು. 2,27,400. ಹೌದು. ಇವತ್ತಿನ ಬೆಲೆ ಗೊತ್ತಾ ಸರ್ ನಿಮಗೆ? ಇವತ್ತಿನ ಬೆಲೆ 12,980 ಮೇಡಮ್. ಓಕೆ ಓಕೆ. ನಾನು ಸ್ಟೋನ್ ಬೇರೆ ಹೇಳಿದೆ ಇದಕ್ಕೆ. ಮುತ್ತು ಇದೆ, ಒಂದು ವ್ಯಾಲ್ಯೂಯಬಲ್ ಸ್ಟೋನ್ಸ್ ಇದೆ, ಹಾಗೆ ಮುತ್ತನ್ನ ಕೂಡ ಪೋಣಿಸಿದ್ದಾರೆ ಸರ್. ಅದನ್ನ ಕೂಡ ಅಂದಾಜು ಮಾಡಿ ನೀವು ಹೇಳಬೇಕಾಗತ್ತೆ ಸರ್. ಅದು ಮಾಡಿ ನಾನು ಹೇಳಿದ್ದೆ ಮೇಡಮ್. 2,27,400. ಓಕೆ ಓಕೆ ಓಕೆ. ಚಿನ್ನ ತಗೊಳ್ತಾ ಇರ್ತೀರಿ ಅನ್ಸತ್ತಲ್ವಾ ಸರ್? ಹೌದೌದೌದು. ಓಹೋ, ಚಿನ್ನದ ಮೇಲೆ ಭಾರಿ ಪ್ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಗೆಸ್ ಕೂಡ ಮಾಡ್ತೀರಿ ನೀವು. ಅದು ಸ್ಟೋನ್ ಬೇರೆ ನಾವು ಹೇಳೋದಕ್ಕಿಂತ ಮೊದಲು ಅದನ್ನು ನೋಡದೆ ಮುತ್ತು ಕೂಡ ಇದೆ ಅಂತ ನೀವೇ ಹೇಳಿದ್ರಿ. ಸೊ ಹಾಗಾಗಿ ಚಿನ್ನದ ಒಂದು ಪ್ರೀತಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಯಾರಿಗೆ ಗಿಫ್ಟ್ ಮಾಡ್ಬೇಕಂತ ಇದ್ದೀರಾ ಸರ್? ಇದು ನನ್ನ ಮಕ್ಕಳಿಗ? ಖಂಡಿತ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ಸರ್. ನಿಮಗೆ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲೇ ನಿಮಗೆ ಈ ಒಂದು ಪೆಂಡೆಂಟ್ ಅನ್ನ ಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ ಸರ್ ಮಂಗಳೂರು ಜ್ಯುವೆಲ್ಸ್ಗೆ. ಹಾಗೆ ಇವತ್ತಿನ ಅದೃಷ್ಟವಂತರು ನೀವಾಗಿದ್ರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ಬಹುಮಾನವನ್ನ ಕೂಡ ನೀವು ತಗೊಳ್ಕೊಳ್ಳೋದಿರುತ್ತೆ. ಅಷ್ಟೇ ಅಲ್ಲದೆ ಇದ್ರೂ ಕೂಡ ನೀವು ಫಸ್ಟ್ ಕಾಲರ್ ಇದ್ದೀರಿ. ಕರೆ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದ ಉಡುಗೊರೆಯನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಲೇಬೇಕು. ಅಲ್ಲಿ ವಿಸಿಟ್ ಮಾಡಿ ಸರ್. ಅಲ್ಲಿರುವಂತಹ ಆಭರಣಗಳನ್ನ ಒಂದ್ಸಲ ಕಣ್ತುಂಬಿಕೊಳ್ಳಿ. ನಿಮಗೆ ಇಷ್ಟವಾದಂತ ಆಭರಣವನ್ನ ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಮಂಗಳೂರು ಜ್ಯುವೆಲ್ಸ್ ನಿಮ್ಮ ವಿಶ್ವಾಸವನ್ನ ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾ, ಮಂಗಳೂರು ಜ್ಯುವೆಲ್ಸ್ ನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ, ಮೊದಲ ಕರೆ ಮಾಡಿದ ನಿಮಗೆ ಧನ್ಯವಾದಗಳು ಸರ್. ಎಸ್, ತುಂಬಾ ಖುಷಿ ಆಗತ್ತಲ್ಲ. ನಾವು ಅಂದ್ರೆ ಹೆಣ್ಮಕ್ಳನ್ನ ಕಲ್ಪಿಸ್ಕೊಂಡಿರ್ತೀವಿ. ಹೆಣ್ಮಕ್ಳು ಯಾಕಂದ್ರೆ ಈ ಪೆಂಡೆಂಟ್ ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತೆ ಅಲ್ಲ, ನಮ್ಮ ವಿಶೇಷವಾದ ಈ ಒಂದು ಆಭರಣಗಳನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಅವರ ಒಂದು ಮಕ್ಕಳಿಗೆ ಪಾಪ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ, ಇದನ್ನ ಕೊಡಬೇಕು ನಾವು. ಈ ರೀತಿ ಒಂದು ಒಳ್ಳೆ ಗುಣಮಟ್ಟದ ಒಂದು ಅದು ಬೇರೆ ಲಕ್ಷ್ಮಿಗೆ, ಹೆಣ್ಣು ಮಕ್ಕಳು ಅಂತಂದ್ರೆ ಲಕ್ಷ್ಮಿ ಅಂತೇವೆ. ಇದು ಒಂದು ಪೆಂಡೆಂಟ್ ಕೂಡ ಲಕ್ಷ್ಮಿನೇ. ಲಕ್ಷ್ಮಿ ಮೌಲ್ಡ್ ಇದೆ ಸರ್ ಅದರಲ್ಲಿ. ಜೊತೆಗೆ ಆ ಮುತ್ತುಗಳನ್ನ ಕೂಡ ಬಳಸಿ ಒಂದು ಪ್ರೀತಿಯ ಸಂಕೇತ ಕೂಡ ಹೌದು. ಸೊ ಅವ್ರ ಮಕ್ಕಳಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ, ಮೇ ಬಿ ನಮ್ಮ ಕಾಲರ್ ನಿಮ್ಮ ಕಸ್ಟಮರ್ ಆಗಿ ಬರಬಹುದು ಸರಿ. ಪೆಂಡೆಂಟ್ ಅವ್ರ ಮನೆ ಕೂಡ ಹೋಗ್ಬೋದು. ಹೌದು. ಎಸ್, ಹೇಳಿ ಸರ್. ನೀವು ಅದೇ ಸಪರೇಟ್ ಒಂದು ಏನು ಇದೆ ಈ ತರದ ಕಲೆಕ್ಷನ್ಸ್ ಇದೆ, ಹೆರಿಟೇಜ್ ಜ್ಯುವೆಲರಿ ಅಂತ. ಸೊ ಇದರಲ್ಲಿ ನಿಮಿಷ ಕರೆ ಕಾಯ್ತಾ ಇದೆ. ಹಲೋ 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 ಹಲೋ. ಎಸ್, ಕರೆ ಕಟ್ ಆಗಿದೆ. ಯಾಕಂದ್ರೆ ಕಂಟಿನ್ಯೂಸ್ ಈ ಕಾರ್ಯಕ್ರಮ ಹಾಗೆ ನಡೀತಾ ಇರುತ್ತೆ ಸರ್. ಕೆಲವೊಂದ್ಸಲ ಬೇಜಾರು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸಲ ನೋಡಿ ಇನ್ನೊಂದು ನಂಬರ್ ಅನ್ನ ಕೂಡ ಆಡ್ ಆನ್ ಮಾಡಿದೀವಿ. ನಮ್ಮ ಗ್ರಾಹಕರು, ನಮ್ಮ ಕಾಲರ್ ಗಮನಿಸಬೇಕು. ಇನ್ನೊಂದು ಸಂಖ್ಯೆಯನ್ನ ಕೂಡ ಹೆಚ್ಚುವರಿಯಾಗಿ ಸೇರ್ಪಡೆಗೊಳಿಸಿದೀವಿ ನಾವು. 9108983809 ಈ ಒಂದು ಸಂಖ್ಯೆ ಕೂಡ ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ದಯವಿಟ್ಟು ಒಂದೇ ಸಂಖ್ಯೆಗೆ ಕಂಟಿನ್ಯೂಸ್ ಆಗಿ ಕರೆ ಮಾಡಬೇಡಿ. ವೇಟಿಂಗ್ ಟೋನ್ಗಳು ಬರ್ತಾ ಇರುತ್ತೆ. ಇನ್ನೊಂದು ಸಂಖ್ಯೆಗೆ ಕೂಡ ನೀವು ಕರೆ ಮಾಡಿ ಸಂಪರ್ಕಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ. ಎಸ್ ಸರ್. ಮತ್ತೆ ಈ ಹೆರಿಟೇಜ್ ಜ್ಯುವೆಲರಿ ಇದೆಯಲ್ವಾ, ಸೊ ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ತುಂಬಾ ಒಳ್ಳೆ ಗುಣಮಟ್ಟದ ಒಂದು ಒಡವೆನ ತಗೊಬೇಕು ಅಂದ್ರೆ ನೀವು ನೋಡಬಹುದು ಮಾರ್ಕೆಟ್ ಅಲ್ಲಿ 2 ರೀತಿನೂ ಸಿಗುತ್ತೆ. ಚಿನ್ನ ಒಂದೇನೆ, ಆದ್ರೆ ಗುಣಮಟ್ಟದ ಕೆಲಸ ಅನ್ನೋದು ಬೇರೆ ಬೇರೆ ಇರುತ್ತೆ. ಒಂದು ಮೀಡಿಯಂ ರೇಂಜ್ ಅಲ್ಲಿ ಇರುತ್ತೆ, ಒಂದು ತುಂಬಾ ಒಳ್ಳೆ ಗುಣಮಟ್ಟದ ಒಂದು ಕೆಲಸ ಇರುತ್ತೆ. ಒಂದು 30-40 ವರ್ಷ ಒಂದು ಅನುಭವ ಇರೋರು ಮಾಡಿದ್ರೆ ಆ ಒಂದು ಒಳ್ಳೆ ಗುಣಮಟ್ಟ ಮತ್ತೆ ಆ ಒಂದು ಸುಂದರತೆ ವೈಖರಿ ಕಾಣಿಸುತ್ತೆ. ಎಸ್ ಸರ್, ಕಾಲರ್ ವೇಟ್ ಮಾಡ್ತಾ ಇದ್ರೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರಿಂದ. ಹಲೋ ಹಲೋ ಮೇಡಮ್. ಹಲೋ, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ ಮೇಡಮ್, ಮಾತಾಡಿ. ಹಲೋ ಹಲೋ. ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ. ಮಂಗಳೂರು ಜ್ಯುವೆಲ್ಸ್ ನವರು ಒಂದು ಆಭರಣವನ್ನ ನಿಮಗೆ ತೋರಿಸ್ತಾ ಇದ್ದಾರೆ, ನೋಡಿದ್ರಾ ಪೆಂಡೆಂಟ್ ಅನ್ನ? 6 ಗ್ರಾಮ್ ಇರ್ಬೋದು. 6 ಗ್ರಾಮ್ ಇರಬಹುದು ಅಂತ ಗೆಸ್ ಮಾಡಿ. 77,880 77,880 ಬರ್ಬೋದು. ಅದಕ್ಕೆ 75,000 77,880 860 80
880ನಾ? ಹಾ ಓಕೆ 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 85,000ದವರೆಗೆ ಇರಬಹುದು ಅಂತ ಹೇಳ್ತಾರೆ. 6 ಗ್ರಾಮ್ ಇದೆ, ಇಲ್ಲ ಒಂದ್ಸಲ 8 ಗ್ರಾಮ್ ಅಂತ ಹೇಳಿದಾಗಾಯ್ತು. ಓಕೆ ಫೈನ್. ಮಂಗಳೂರಿಂದ ಕರೆ ಮಾಡಿ ಗೆಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದಿರಿ, ಪರವಾಗಿಲ್ಲ. ನಿಮ್ಮ ಪ್ರಯತ್ನಕ್ಕೆ ನಾವು ಶ್ಲಾಘಿಸಲೇಬೇಕು. ಈ ಹೊತ್ತಲ್ಲಿ ಅಷ್ಟೊಂದು ಕಾದು ನೀವು ಕರೆಯನ್ನ ಮಾಡ್ತಾ ಇದ್ದೀರಿ, ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಿ ಅಂತ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇದು ನೆಲ್ಯಾಡಿಯಿಂದ. ನೆಲ್ಯಾಡಿಯಿಂದ. ಓಕೆ ಸರ್, ನಿಮ್ಮ ಹೆಸರು? ಆಯುಷ್. ಆಯುಷ್ ಅವರು. ಸರ್ ನೋಡಿದ್ರ, ಮಂಗಳೂರು ಜುವೆಲ್ಸ್ ಕಡೆಯಿಂದ ನಾವು ಇವತ್ತು ತೋರಿಸ್ತಾ ಇರುವಂತಹ ಆಭರಣ ಲಕ್ಷ್ಮಿ ಇರುವಂತಹ ಪೆಂಡೆಂಟ್. ಇದರಲ್ಲಿ ಮುತ್ತನ್ನ ಕೂಡ ಪೋಣಿಸಲಾಗಿದೆ, ಜೊತೆಗೆ ಇಲ್ಲಿ ಸ್ಟೋನ್ಗಳು ಕೂಡ ಇದೆ. ಸರ್ ಸರಿಯಾಗಿ ನೋಡಿ, ಇವತ್ತಿನ ಬೆಲೆ 12,980 ರೂಪಾಯಿ ಇದೆ ಗ್ರಾಮಿಗೆ. ಇದರ ಆಧಾರದ ಮೇಲೆ ಇದರಲ್ಲಿ ಎಷ್ಟು? 1,82,000. 1,82,000 ಇರಬಹುದು ಈ ಪೆಂಡೆಂಟ್ ನ ಬೆಲೆ ಅಂತ ಹೇಳ್ತಾ ಇದ್ದೀರಿ. ಓಕೆ, 1,00,000. ಸರ್ ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ, ಯಾಕಂದ್ರೆ ಇವತ್ತು ನಿಖರವಾಗಿರುವಂತ ಬೆಲೆ ಅಥವಾ ಸಮೀಪ ಬೆಲೆಯನ್ನ ಹೇಳಿದವ್ರು ಯಾರು ಅನ್ನೋದನ್ನ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತಾ ಇದೀವಿ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಸರ್ ಇವತ್ತಿನ ಅದೃಷ್ಟವಂತರು ನೀವು ಆಗಿರ್ಲೂಬಹುದು, ಇಲ್ಲ ಅಂತಂದ್ರೂ ಬೇಜಾರಿಲ್ಲ. ನೀವು ಕರೆ ಮಾಡಿದ್ದಕ್ಕಾಗಿ ನಮ್ಮ ಮಂಗಳೂರು ಜುವೆಲ್ಸ್ ನವರು ಪ್ರತಿಯೊಬ್ಬ ಕಾಲರಿಗೆ ಕೂಡ ಒಂದು ವಿಶೇಷವಾದ ಉಡುಗೊರೆಯನ್ನ ಮಂಗಳೂರು ಜುವೆಲ್ಸ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಸೊ ನೀವು ಕರೆ ಮಾಡಿದ್ದಕ್ಕೆ ನಿರಾಸರಾಗಬೇಕು ಅಂತ ಏನಿಲ್ಲ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಉಡುಗೊರೆಯನ್ನ ಕೂಡ ನೀವು ತಗೊಳ್ಬಹುದು. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಜಯಶ್ರೀ ಅವರು ಮಂಗಳೂರಿಂದ. ಮೇಡಮ್ ನಮಸ್ತೆ. ಬ್ಯಾಂಗ್ಳೂರಿಂದ. ಓ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲಾಸ್ಟ್ ವೀಕ್ ಮಾಡಿದ್ದೆ. ಲಾಸ್ಟ್ ವೀಕ್ ಕೂಡ ಮಾಡಿದ್ರಿ, ಹಾಗಾದ್ರೆ ಈ ವಾರ ನೀವು ಕಾದು ಕೂತ್ ಮಾಡಿದ್ರಿ. ಹೌದು. ಹೇಗಿತ್ತು ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿರೋ ಬೆಲೆ? 1,00,000 ಹತ್ರ ಹತ್ರ ಇತ್ತಾ? 1,00,000 ಚಿಲ್ಲರೆ ಹೇಳಿದ್ದೇನೆ. 1,00,000 ಇವತ್ತಿನ ಪೆಂಡೆಂಟ್ ನೋಡಿದ್ರಾ? ನೋಡಿದೆ. ಬೆಂಗಳೂರಲ್ಲಿ ಇದ್ದೀರಿ. ಮಂಗಳೂರು ಜುವೆಲ್ಸ್ ನಮ್ಮ 31 ವರ್ಷಗಳಿಂದ ಅಲ್ಲಿ ಒಂದು ಶಾಖೆಯನ್ನು ಆರಂಭಿಸಿ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದೆ. ನೀವು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ ಮ್ಯಾಮ್ ಬೆಂಗಳೂರಲ್ಲಿ? ಇಲ್ಲ ಮೇಡಮ್, ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ನೀವು ವಿಸಿಟ್ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ನೀವು ಕಾಲರ್ ಇದ್ದೀರಿ, ನಿಮ್ಗೊಂದು ವಿಶೇಷವಾದ ಉಡುಗೊರೆಯನ್ನ ಮಂಗಳೂರು ಜುವೆಲ್ಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಆ ಉಡುಗೊರೆ ನಿಮ್ಗೆ ಬೇಕು ಅಂತಂದ್ರೆ ನೀವು ಬೆಂಗಳೂರಿಗೆ ಹೋಗಿ ತಗೋಬೇಕಾಗತ್ತೆ, ಯಾಕಂದ್ರೆ ಪುತ್ತೂರಿಗೆ ಬಂದು ಹೋಗಿ ಅಂತ ಮಂಗಳೂರು ಜುವೆಲ್ಸ್ ಅವ್ರು ಹೇಳ್ತಾ ಇಲ್ಲ. ಇನ್ನು ಚೆನ್ನಾಗಿರೋ ಉಡುಗೊರೆಯನ್ನ ನಮ್ಮ ರಾಜಧಾನಿಯಲ್ಲೇ ನಿಮ್ಗೆ ಕೊಡ್ತಾರೆ. ಸರಿ. ಲಾಸ್ಟ್ ವೀಕ್ ಹಾಗೆ ಹೇಳಿದ್ರು. ನಾನಂದ್ರೆ ನನ್ನದು ನೇಟಿವ್ ಪ್ಲೇಸ್ ಪುತ್ತೂರೇ. ಹಾಗೆ ನಾನು ನೆಕ್ಸ್ಟ್ ಮಂತ್ ಬರ್ಲಿಕ್ಕಿದೆ, ಅಲ್ಲೇ ಕಲೆಕ್ಟ್ ಮಾಡಬಹುದು ಅಂತ ಹೇಳಿದ್ರು. ಪ್ರತಿ ವಾರ ಫಿಕ್ಸ್ ನೀವು ಹಾಗಾದ್ರೆ ಕಾಲರ್. ದೊಡ್ಡ ಗಿಫ್ಟ್ ಸಿಗುತ್ತೆ ನಿಮಗೆ. ಓಕೆ, ಆಯ್ತು ಮೇಡಮ್, ನಿಮ್ಮ ಇಷ್ಟು ಪ್ರೋತ್ಸಾಹಕ್ಕೆ ಧನ್ಯವಾದ. ಇವತ್ತಿನ ಪೆಂಡೆಂಟ್ ಅನ್ನ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಬರ್ಬೇಕಾದ್ರೆ ಮಂಗಳೂರು ಜುವೆಲ್ಸ್ ಇಂದ ಇದು ನೀವೇ ತಗೊಳ್ಳಿ. ಸರಿ. ಎಸ್, ಹೇಳಿ ಮ್ಯಾಮ್, ಎಷ್ಟಿರ್ಬೋದು ಇದ್ರ ಬೆಲೆ? 15 ಗ್ರಾಮ್ ಇರ್ಬೋದು. 15 ಗ್ರಾಮ್. 1,94,300. 1,94,300. ಓಕೆ, ಸೂಪರ್. ಇರಬಹುದು. ಓಕೆ, ಇರ್ಲಿ ಮ್ಯಾಮ್, ಕರೆಕ್ಟ್ ಆಗಿದ್ರೆ ಒಳ್ಳೇದೇ. ನೀವು ಅದೃಷ್ಟವಂತರಾಗಿ ಈ ವಾರದ ಹಾಗೆ ಕಂಟಿನ್ಯೂಸ್ ಪ್ರತಿ ವಾರ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ನಮ್ಮ ಸುದ್ದಿ ಚಾನೆಲ್ ಅಲ್ಲಿ ನೇರ ಪ್ರಸಾರಗೊಳ್ಳುತ್ತೆ. ಮಿಸ್ ಮಾಡದೆ ಕಾರ್ಯಕ್ರಮ ನೋಡಿ ನಮಗೆ ಕರೆ ಮಾಡಿ. ಯಾವಾಗ ನಿಮ್ಮ ಅದೃಷ್ಟ ಕುಲಾಯಿಸುತ್ತೋ ಗೊತ್ತಿಲ್ಲ, ಒಂದು ವಿಶೇಷವಾದ ಬಹುಮಾನ ಖಂಡಿತ ನಿಮ್ಮ ಪಾಲಿಗಿರುತ್ತೆ. ಆದ್ರೆ ಕಾಲರ್ ಆಗಿರೋದಕ್ಕೂ ನಿಮ್ಗೊಂದು ವಿಶೇಷವಾದ ಬಹುಮಾನವನ್ನ ನಮ್ಮ ಮಂಗಳೂರು ಜುವೆಲ್ಸ್ ಅವ್ರು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಕೊನೆವರೆಗೂ ನೋಡಿ ಯಾರು ವಿನ್ನರ್ ಅಂತ ನಾವು ಹೇಳ್ತೀವಿ. ಹಲೋ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಭವ್ಯಶ್ರೀ ಅವರು ನೆಲ್ಲಿಕಟ್ಟೆಯಿಂದ. ನಮಸ್ತೆ. ಭವ್ಯ, ನೆಲ್ಲಿಕಟ್ಟೆ, ಪುತ್ತೂರು ನೆಲ್ಲಿಕಟ್ಟೆನಾ ಮೇಡಮ್? ಹೌದು, ಪುತ್ತೂರು. ಓಕೆ, ಪುತ್ತೂರಲ್ಲಿ ಮಂಗಳೂರು ಜುವೆಲ್ಸ್ ನ 2ನೇ ಶಾಖೆಯನ್ನ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಆರಂಭಿಸಿದ್ದಾರೆ. ಹೋಗಿದ್ದೀರಾ ಅದಕ್ಕೆ? ಹೋಗಿದ್ದೆ. ಓ, ವಿಸಿಟ್ ಮಾಡಿದೀರಾ? ಸೂಪರ್. ವಿಸಿಟ್. ಇದೇ ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಎಂತ? ಇದೇ ಫಸ್ಟ್ ಟೈಮ್ ನೀವು ಕಾಲ್ ಮಾಡ್ತಾ ಇರೋದಾ ನಮ್ಗೆ ಈ ಕಾರ್ಯಕ್ರಮ? ಇಲ್ಲ, ಸೆಕೆಂಡ್ ಟೈಮ್ ಮಾಡುದು. ಓ, ಸೆಕೆಂಡ್ ಟೈಮಾ? ಹೌದು. ಓಕೆ, ಹಾಗಾದ್ರೆ ಒಂದು ಒಳ್ಳೆ ಉಡುಗೊರೆ ನಿಮ್ಗೆ ಈ ಮೊದಲು ಸಿಕ್ಕಿರುತ್ತೆ ಮಂಗಳೂರು ಜುವೆಲ್ಸ್ ಕಡೆಯಿಂದ ಅಲ್ವಾ? ಓಕೆ, ಈ ಸಲ ಕೂಡ ಅದನ್ನ ಮಿಸ್ ಮಾಡ್ಕೊಳಲ್ಲ ನೀವು. ಮೇಡಮ್, ಇಷ್ಟ ಆಯ್ತಾ ಮಂಗಳೂರು ಜುವೆಲ್ಸ್ ಅಲ್ಲಿ ಆಭರಣಗಳನ್ನ ನೋಡಿದ್ರಾ? ಇಷ್ಟ ಆಯ್ತಾ? ಮಂಗಳೂರು ಜುವೆಲ್ಸ್ ಗೆ ಒಂದು ಧೈರ್ಯದಿಂದ ಹೋಗ್ಬೋದು ಅಂತ ಅನ್ಸುತ್ತಾ? ಎಂತ? ಮಂಗಳೂರು ಜುವೆಲ್ಸ್ ಗೆ ಒಂದು ಧೈರ್ಯದಿಂದ ಹೋಗಿ ನಾವು ಚಿನ್ನವನ್ನ ಖರೀದಿ ಮಾಡಬಹುದು ಅಂತ ಅನಿಸ್ತಾ ನಿಮಗೆ? ಧೈರ್ಯದಿಂದ ಹೋಗ್ಬೋದು. ಪರ್ಚೇಸ್ ಮಾಡುವಂತಾನೆ ಹೋದ್ದು. ಪರ್ಚೇಸ್ ಮಾಡುವ ಅಂತಾನೆ ಹೋದ್ರಾ? ಪರ್ಚೇಸ್ ಮಾಡಿದ್ರಾ? ಹೌದು. ಪರ್ಚೇಸ್ ಮಾಡಿದ್ರಾ ಮ್ಯಾಮ್?
ಇಲ್ಲ ನಮಗೆ ಬೇಕಾದ ಐಟಮ್ ಇರ್ಲಿಲ್ಲ, ನೆಕ್ಸ್ಟ್ ತರಿಸಿ ಬರ್ತೇನೆ ಅಂತ ಹೇಳಿದ್ರು. ತರಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಹೌದು, ಅವ್ರು ಹೇಳಿದ್ರು. ಯಾಕಂದ್ರೆ ನಿಮ್ಗೆ ಏನ್ ಬೇಕು, ನಿಮ್ಮ ನಿರೀಕ್ಷೆಗಳು ಏನಿದೆ, ಖಂಡಿತವಾಗ್ಲೂ ನಾವು ಅದನ್ನ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೂತನ ಶಾಖೆ ಆರಂಭ ಆಗಿದೆ. ಇಲ್ಲಿಯ ಜನರ ಅಭಿರುಚಿಗಳು ಕೂಡ, ನಮ್ಮ ಇಷ್ಟಗಳು ಕೂಡ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಖಂಡಿತವಾಗ್ಲೂ ನಿಮ್ಗೆ ಅವ್ರು ತರಿಸ್ಕೊಡ್ತಾರೆ, ಆ ವಿಶ್ವಾಸ ನಿಮಗಿರ್ಲಿ. ಜೊತೆಗೆ ಇವತ್ತು ಲಕ್ಷ್ಮಿ ಪೆಂಡೆಂಟ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ, ನೋಡಿದ್ರಾ? ನೋಡಿದ್ರು. ಓಕೆ, ಈ ಪೆಂಡೆಂಟ್ ಇಷ್ಟ ಆಯ್ತಾ? ಎಂತ? ಈ ಪೆಂಡೆಂಟ್ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಓಕೆ ಮೇಡಮ್, ಸರಿಯಾಗಿ ಗಮನಿಸಿ. ಇವತ್ತಿನ ಬೆಲೆ 12,980 ರೂಪಾಯಿ ಇದೆ ನೋಡಿ. ಚಿನ್ನದ ಬೆಲೆ ಕಡಿಮೆ ಆಗಿದೆ, ಸೊ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ. ಮತ್ತೆ ಇವತ್ತು ಕೂಡ ಚಿನ್ನ ಖರೀದಿ ಮಾಡುವಂತ ದೊಡ್ಡ ಮನಸ್ಸನ್ನ ನೀವು ಮಾಡಬಹುದು. ಎಸ್ ಮೇಡಮ್, ಎಷ್ಟಿರ್ಬೋದು ಈ ಒಂದು ಪೆಂಡೆಂಟ್ ನ ಬೆಲೆ? ಇದಕ್ಕೆ 72,620. 72,620? ಹೌದು. ಓಕೆ, ಸರಿ, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಜವಾದ ಬೆಲೆ ಎಷ್ಟಿದೆ ಅಂತ. ನೀವು ಅದೃಷ್ಟವಂತರಾಗಿದ್ರೆ ನಿಮ್ಗೊಂದು ವಿಶೇಷ ಬಹುಮಾನ ಖಂಡಿತವಾಗ್ಲೂ ಮಂಗಳೂರು ಜ್ಯುವೆಲ್ಸ್ ಕಡೆ ಸಿಗುತ್ತೆ. ಇಲ್ಲ ಅಂದ್ರೂ ಬೇಜಾರಿಲ್ಲ, ನೀವು ಕಾಲರ್ ಆಗಿದ್ದೀರಿ, ನಿಮ್ಗೊಂದು ವಿಶೇಷವಾದ ಬಹುಮಾನ ನಿಮ್ಗೆ ಕಾಯ್ತಾ ಇರುತ್ತೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ. ಓಕೆನಾ? ಓಕೆ ಓಕೆ, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ ಸರ್, ಮಾತನಾಡ್ಸೋಣ. ಹಲೋ 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 ಹಲೋ, ಸೌಮ್ಯ ಅವರು ಕಡಬದಿಂದ ಕರೆ ಮಾಡಿದ್ದೀರಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಕರೆ ಮೊದಲನೇ ಬಾರಿ ಮಾಡ್ತಾ ಇರೋದಾ? ಇದು 5ನೇ ಸಂಚಿಕೆ ನಮ್ದು. ಹೌದು. ಮೊದಲನೇ ಬಾರಿ ಕರೆಯನ್ನ ಮಾಡ್ತಾ ಇದ್ದೀರಿ? ನಾನು ಇದ್ರ ಮೊದಲು ಮಾಡಿದ್ದೇನೆ, ಬಂದಿದ್ದೇನೆ, ಜ್ಯುವೆಲರ್ಸ್ಗೆ ಭೇಟಿ ಕೊಟ್ಟಿದ್ದೇನೆ. ಸೂಪರ್ ಆಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಗ್ರಾಹಕರ ಪ್ರತಿಕ್ರಿಯೆ ನಮಗ್ ದೊಡ್ಡ, ಈ ಒಂದು ಕಾರ್ಯಕ್ರಮದ ಯಶಸ್ವಿಯೇ ನಿಮ್ಮ ಪ್ರತಿಕ್ರಿಯೆ. ಸೊ ಮಂಗಳೂರು ಜ್ಯುವೆಲ್ಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತೀರಿ? ತುಂಬಾ ಇಷ್ಟ ಆಯ್ತು. ತುಂಬಾ ಅಂದ್ರೆ ತುಂಬಾ ಡಿಸೈನ್ ಎಲ್ಲ ಇದೆ, ಚಂದ. ಅವರು ಅಂದ್ರೆ ಕಸ್ಟಮರ್ ಕೇರ್ ಅಂದ್ರೆ ಸೂಪರ್ ಆಗಿದೆ, ನನಗೆ ಅದು ತುಂಬಾ ಇಷ್ಟ ಆಯ್ತು. ಓಕೆ, ತುಂಬಾ ಖುಷಿಯಿಂದ ಕರೆ ಮಾಡಿದ್ದೀರಿ. ನಿಜವಾಗ್ಲೂ ನಿಮ್ಗೂ ಪ್ರೌಡ್ ಅಂತ ಅನ್ಸ್ಬೇಕು ಸರ್, ಯಾಕಂದ್ರೆ ಸಿಬ್ಬಂದಿಗಳು ಕೂಡ ಅಷ್ಟು ಚೆನ್ನಾಗಿ ಒಂದು ತುಂಬಾ ಸ್ನೇಹಯುತವಾಗಿ ನಮ್ಮ ಹತ್ರ. ಬುಧವಾರ ಭೇಟಿ ಮಾಡಿದ್ದು, ಇದು ನಂದು 2ನೇ ಕರೆ. 2ನೇ ಸಲ. ಓಕೆ ಓಕೆ ಮೇಡಮ್, ಈ ಪೆಂಡೆಂಟ್ ಇಷ್ಟ ಆಯ್ತಾ? ಇವತ್ತಿನ ಪೆಂಡೆಂಟ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಕೆ, ಎಷ್ಟಿರ್ಬೋದು ಮೇಡಮ್ ಇದ್ರ ಬೆಲೆ? ಅದ್ರ ಒಂದು ಪವನ್ 1.5 ಪವನ್ ಉಂಟು ಅದ್ರಲ್ಲಿ. 1.5 ಪವನ್ ಇದೆ ಅಂತ ಹೇಳ್ತೀರಿ. ಬೆಲೆ ಎಷ್ಟಿರ್ಬೋದು ಮ್ಯಾಮ್? ಬೆಲೆ 1,27,000 ರೂಪಾಯಿ. 1,27,000 ರೂಪಾಯಿ ಅಂತ ಹೇಳ್ತೀರಾ? ಓಕೆ ಓಕೆ, ನೋಟ್ ಮಾಡ್ತೀವಿ ಮ್ಯಾಮ್. ನೋಡಿ, ಕಾರ್ಯಕ್ರಮ ಕೊನೆವರೆಗೂ ನೋಡಿ. ನೀವು ಮಂಗಳೂರು ಜ್ಯುವೆಲ್ಸ್ ಬಗೆಗೆ ಇಟ್ಕೊಂಡಿರುವಂತಹ ವಿಶ್ವಾಸವನ್ನ ಖಂಡಿತವಾಗ್ಲೂ ಮಂಗಳೂರು ಜ್ಯುವೆಲ್ಸ್ ಹುಸಿ ಮಾಡೋದಿಲ್ಲ. ನಿಮ್ಗೆ ಯಾವ ರೀತಿಯ ಸಹಕಾರವನ್ನ ಬೇಕಿದ್ರು ಕೂಡ ಚಿನ್ನ ಖರೀದಿಯಲ್ಲಿ ನಿಮ್ಗೆ ಬೇಕಿರುವಂತಹ ಎಲ್ಲ ಮಾಹಿತಿಯ ಜೊತೆಗೆ ಅತ್ಯುತ್ತಮವಾದ ಚಿನ್ನವನ್ನ ನಿಮಗೆ ಒದಗಿಸಿ ಕೊಡುವಲ್ಲಿ ನಮ್ಮ ಗುಣಮಟ್ಟವನ್ನ ಕಾಯ್ದುಕೊಂಡಿದೆ ಮಂಗಳೂರು ಜ್ಯುವೆಲ್ಸ್. ಸೊ ಪ್ರತಿ ಬಾರಿ ಕೂಡ ವಿಸಿಟ್ ಮಾಡಿ ಮ್ಯಾಮ್. ಅದರ ಜೊತೆಗೆ ಮಾನ್ಸೂನ್ ಆಫರ್ಗಳು ತುಂಬಾ ಚೆನ್ನಾಗಿ ಗ್ರಾಹಕರಿಗೆ ಸಿಗ್ತಾ ಇದೆ, ಸೊ ಮಿಸ್ ಮಾಡಬೇಡಿ. ಮಾಡ್ತಾ ಇದ್ದಾರೆ, ಡಿಸ್ಕೌಂಟ್ ಅಂದ್ರು ಪ್ರತಿಯೊಂದು ಸೂಪರ್ ಆಗಿದೆ ಅವರದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಓಕೆ, ಥ್ಯಾಂಕ್ ಯು. ಕಡಬದಿಂದ ಬಂದಿದ್ದಾರೆ ಮಂಗಳೂರು ಜ್ಯುವೆಲ್ಸ್ಗೆ. ತುಂಬಾ ಖುಷಿಯಿಂದ ಮಾತಾಡ್ತಾರೆ, ಯಾಕಂದ್ರೆ ಯಾವಾಗ್ಲೂ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಸಿಗುವಂತ ಸರ್ವಿಸ್ ಕಸ್ಟಮರ್ ಅನ್ನ ಗೆಲ್ಲೋದು ಅಂತ ಹೇಳ್ತಾರೆ. ಸೊ ಅವರಿಗೆ ಜೊತೆಗೆ ನಿಮ್ಮ ಒಡನಾಟ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗ್ರಾಹಕರ ಮನಸ್ಸು ಗೆಲ್ಲೋದಕ್ಕೆ ಬೇಕಾಗಿರೋದು ಅದೇ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಮಗಲ್ಲಿ ಕಂಫರ್ಟ್ ಝೋನ್ ಫೀಲ್ ಆದ್ರೆ ಮಾತ್ರ ಕಸ್ಟಮರ್ ಆ ಒಂದು ಸಂಬಂಧವನ್ನ ಇಟ್ಕೊಳ್ತಾರೆ. ಜೊತೆಗೆ ಆಭರಣಗಳನ್ನ ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅವರು. ಹಾಗಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮ ನಿಮ್ಗೊಂದು ಒಳ್ಳೆಯ ಗ್ರಾಹಕರನ್ನ ಖಂಡಿತವಾಗ್ಲೂ ನಮಗೂ ಒಂಥರ ಖುಷಿ ಅನ್ಸುತ್ತೆ ಸರ್. ಕಸ್ಟಮರ್ ಪ್ರತಿಕ್ರಿಯೆಯನ್ನ ಕೇಳ್ತಾ ಇದ್ರೆ, ಹಾಗೆ ನಮ್ಮ ಕಾಲರ್ಗಳು ಇಷ್ಟು ಒಂದು ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನ ನೀಡ್ತಾ ಇರ್ಬೇಕಾದ್ರೆ ಮತ್ತೊಮ್ಮೆ ನಿಮ್ಮೆಲ್ಲ ಕಾಲರ್ಗೆ ಕೂಡ ನಾವು ಮನಸ್ಸಿಂದ ಧನ್ಯವಾದಗಳನ್ನ ಹೇಳಲೇಬೇಕು. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದೀರಿ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ಸುಮಲತಾ ಅವರು ಸಾಲ್ಮರದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಎಸ್ ಮ್ಯಾಮ್, ಪುತ್ತೂರಲ್ಲಿ ಮಂಗಳೂರು ಜ್ಯುವೆಲ್ಸ್ ನ ನೂತನ ಶಾಖೆ ಶುಭಾರಂಭಗೊಂಡಿದೆ. ವಿಸಿಟ್ ಮಾಡಿದೀರಾ? ಮೇಡಮ್ ವಿಸಿಟ್ ಮಾಡಿ. ಫಸ್ಟ್ ವಿನ್ನರ್ ನಾನೇ. ಸೂಪರ್, ನೀವಾ? ಹೌದು. ಓ, ಕಂಗ್ರಾಚುಲೇಷನ್ಸ್ ಮ್ಯಾಮ್. ಮತ್ತೆ ಟ್ರೈ ಮಾಡ್ತಾ ಇದ್ರಿ, ಗೊತ್ತಿಲ್ಲ ನಿಮ್ಮ ಅದೃಷ್ಟ ಈ ವಾರ ಹೇಗಿದೆ ಅಂತ. ಓಕೆ, ಅಂತೂ ಒಂದು ಒಳ್ಳೆಯ ಬಹುಮಾನವನ್ನ ನೀವು ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಪಡ್ಕೊಂಡಿರ್ತೀರಿ. ಹೌದು, ಪಡ್ಕೊಂಡಿದ್ದೇನೆ. ಓಕೆ, ಹೇಗನ್ನಿಸ್ತು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದಾಗ? ಸೂಪರ್ ಅನ್ಸುತ್ತೆ. ಓಕೆ, ಫುಲ್ ಖುಷಿ ಆಯ್ತಾ ನಿಮ್ಗೆ? ಹೌದು, ತುಂಬಾ ಖುಷಿಯಾಗಿದೆ. ಹೌದು, ಯಾಕಂದ್ರೆ ಲೈಟ್ ವೇಟ್ ಜ್ಯುವೆಲ್ರಿಗಳು ಕೂಡ ನಮಗೆ ಇಷ್ಟವಾದ ಡಿಸೈನ್ ಅಲ್ಲಿ ಸಿಗುತ್ತೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ, ಅಲ್ವಾ? ಹೌದು ಹೌದು. ಓಕೆ ಓಕೆ, ನಮ್ಮ ಒಂದು ಪುತ್ತೂರಿನ ಗ್ರಾಹಕರಿಗೆ ಏನ್ ಹೇಳ್ತೀರಿ? ಧೈರ್ಯದಿಂದ ಹೋಗ್ಬೋದು ಮಂಗಳೂರು ಜ್ಯುವೆಲ್ಸ್ಗೆ ಅಂತ ಹೇಳ್ತೀರಾ? ಹೌದು, ಹೋಗ್ಬೋದು ಮೇಡಮ್.
ಓಕೆ ಓಕೆ ಮೇಡಮ್, ಇವತ್ತಿದ್ದು ಲಕ್ಷ್ಮಿ ಪೆಂಡೆಂಟ್ ನೋಡಿದ್ರಾ? ನೋಡಿದ್ದೇನೆ. ಓಕೆ. 1,86,305. 1,86,000ನಾ? 305. 305. 1,86,305 ರೂಪಾಯಿಗಳು ಈ ಪೆಂಡೆಂಟ್ಗೆ ಇರಬಹುದು ಅಂತ ಹೇಳ್ತೀರಾ? ನಾವು ಕಾಲರಿಗೆ ಹೇಳ್ತಾ ಇದ್ದೇವೆ ನೋಡಿ, ಇವತ್ತಿನ ಚಿನ್ನದ ಬೆಲೆ 12,980 ರೂಪಾಯಿ ಇದೆ ಪ್ರತಿ ಗ್ರಾಮಿಗೆ. ಜೊತೆಗೆ ಇದು ಲಕ್ಷ್ಮಿ ಮೌಲ್ಡ್ ಇರುವಂತಹ ಪೆಂಡೆಂಟ್, ಜೊತೆಗೆ ಒಂದು ಬೆಲೆ ಬಾಳುವಂತಹ ಮುತ್ತನ್ನ ಕೂಡ ಇದಕ್ಕೆ ಪೋಣಿಸಲಾಗಿದೆ. ಜೊತೆಗೆ ವ್ಯಾಲ್ಯೂಯಬಲ್ ಸ್ಟೋನ್ ಕೂಡ ಇದರಲ್ಲಿ ಇದೆ. ಅದರ ಜೊತೆಗೆ ಮೇಕಿಂಗ್ ಚಾರ್ಜ್ ಇವುಗಳನ್ನೆಲ್ಲವನ್ನ ಒಂದು ಒಟ್ಟಾರೆ ತೂಕ ಹಾಕಿ ಅಳೆದು ತೂಗಿ ಒಂದು ಬೆಲೆಯನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್, ನಿಮ್ಮ ಅದೃಷ್ಟ ಹೇಗಿದೆ ಅಂತ ಗೊತ್ತಿಲ್ಲ. ಒಂದು ಸಲ ನಿಮ್ಮ ಅದೃಷ್ಟ ಖುಲಾಯಿಸಿದೆ, ಮೇ ಬಿ ಈ ಸಲನೂ ನಿಮ್ಮ ಅದೃಷ್ಟ ಖುಲಾಯಿಸಬಹುದು, ಗೊತ್ತಿಲ್ಲ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಹಲೋ, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ನಮಸ್ತೆ. ರಯ್ಯಾನ ಅವರು ಶೇಖಮಲೆಯಿಂದ. ಎಸ್ ಮೇಡಮ್, ನಮಸ್ತೆ. ನಮಸ್ತೆ. ಕಾರ್ಯಕ್ರಮ ನೋಡ್ತಾ ಇದ್ರಾ? ಏನು ಕಾರ್ಯಕ್ರಮ ನೋಡ್ತಾ ಇದ್ರಾ? ಆರಂಭದಿಂದ ನೋಡ್ತಾ ಇದ್ದೀರಾ? ಆರಂಭದಲ್ಲಿ ನೋಡ್ತಾ ಇದ್ದೆ. ಕಳೆದ ಮುಂದಿನ ವಾರ ನಾನು ನೋಡ್ತಾ ಇದ್ದೆ. ಕರೆ ಮಾಡ್ಲಿಲ್ವಾ? ಇದು ಫಸ್ಟ್ ಟೈಮ್ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ವಾ ಮ್ಯಾಮ್? ಆಗ್ತಿರ್ಲಿಲ್ಲ. ಹೌದೌದು, ಈ ಸಲ ನಾವು ಒಂದು 2 ನಂಬರ್ ಅನ್ನ ಕೊಟ್ಟಿದ್ದೇವೆ. ಯಾಕಂದ್ರೆ ಎಲ್ಲರ ಕಾರ್ಯಕ್ರಮ ಮುಗಿದ ಮೇಲೆ ತುಂಬಾ ಕರೆಗಳು ಬರೋದಕ್ಕೆ ಆರಂಭಿಸುತ್ತೆ. ನಾವು ಫಸ್ಟ್ ಇಂದ ಕರೆ ಮಾಡ್ತಾನೆ ಇದೀವಿ, ಬಟ್ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಬಿಸಿ ಟೋನ್ ಬರ್ತಾ ಇದೆ ಅಂತ. ಆ ಒಂದು ಗ್ರಾಹಕರ ಪ್ರೀತಿ ನಮ್ಗೆ ಅರ್ಥ ಆಗುತ್ತೆ, ಕಾಲರ್ಗಳ ಪ್ರೀತಿ ಕೂಡ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ನಿರಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಯ್ತಾ ಕರೆಯನ್ನ ಮಾಡುವವರಿದ್ದಾರೆ. ಎಸ್ ಮೇಡಮ್, ನಿಮ್ಗೆ ಇವತ್ತು ಕರೆ ಸಿಕ್ಕಿದೆ. ಒಂದು ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ. ಓಕೆ, ಫುಲ್ ಖುಷಿಯಾಗಿದ್ದೀರಾ? ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಮ್ಯಾಮ್. ಯಾಕಂದ್ರೆ ನೀವು ಕಾಲರ್ ಇದ್ದೀರಿ, ನಿಮಗೆ ಒಂದು ವಿಶೇಷವಾದ ಬಹುಮಾನ ಮಂಗಳೂರು ಜುವೆಲ್ಸ್ ಕಡೆಯಿಂದ ಸಿಗೋದಕ್ಕಿದೆ. ಸೊ ಆ ಒಂದು ಕಾರಣ ಬೇರೆ. ಹಾಗೆ ಮಂಗಳೂರು ಜುವೆಲ್ಸ್ ಅಲ್ಲಿ ಇರುವಂತಹ ಆಭರಣಗಳನ್ನ ನೋಡುವಂತ ಸದಾವಕಾಶ ನಿಮಗೆ. ಒಂದ್ಸಲ ವಿಸಿಟ್ ಮಾಡಿ ಮ್ಯಾಮ್. ಇವತ್ತಿನ ಚಿನ್ನವನ್ನ ನೋಡಿದ್ರ ನೀವು? ನೋಡಿದ್ದೇನೆ. ಎಸ್, ಲಕ್ಷ್ಮಿ ಪೆಂಡೆಂಟ್ ಇದೆ. ಇದಕ್ಕೆ ಒಂದು ಬೆಲೆ ಬಾಳುವಂತ ಮುತ್ತಿನಿಂದ ಪೋಣಿಸಲಾಗಿದೆ ಇದನ್ನ. ಜೊತೆಗೆ ಸ್ಟೋನ್ಗಳು ಕೂಡ ಇದೆ. ಇವತ್ತಿನ ಚಿನ್ನದ ಬೆಲೆ 12,980 ರೂಪಾಯಿ ಇದೆ. ಸೊ ಹೇಳಿ ಮ್ಯಾಮ್, ಎಷ್ಟಿರ್ಬೋದು ಈ ಒಂದು ಪೆಂಡೆಂಟಿನ ಬೆಲೆ? ಬೆಲೆ ಒಂದು 10 ಲಕ್ಷದ ಗ್ರಾಮ ಬೆಲೆಯ ಬೆಲೆ ರೇಟ್ ಎಷ್ಟಿರ್ಬೋದು? 10,50,000. ಮೇಡಮ್, ನೀವು ಈ ಒಂದು ಆಭರಣವನ್ನ ಸರಿಯಾಗಿ ಗಮನಿಸಿ. ಬರೀ ಪೆಂಡೆಂಟ್ ಅನ್ನ ಮಾತ್ರ ತೋರಿಸ್ತಾ ಇದ್ದೇವೆ ನಾವು. ಓಕೆ, ಬರೀ ಪೆಂಡೆಂಟಿನ ಬೆಲೆ ಅಷ್ಟೇ ಕೇಳ್ತಾ ಇದ್ದೀರಾ? ಯಾವುದು ಮ್ಯಾಮ್? ಮುತ್ತಿದೆ ಅಲ್ಲ, ಮತ್ತೆ ಲಕ್ಷ್ಮಿ ಬಂದಲ್ಲ, ಅದು ಪೆಂಡೆಂಟ್ ಅಲ್ಲ, ಅದಕ್ಕೆ ಅಷ್ಟು ಇರ್ಬೋದಾ ಅಂತ ಕಾಣ್ತದೆ ನಂಗೆ. 10 ಲಕ್ಷ ಇರ್ಬೋದು ಅಂತ ಹೇಳ್ತೀರಾ? ವೈಟ್ ಇರ್ಬೋದಾ ಅಂತ ಕಾಣ್ತದೆ ನಂಗೆ. ಓಕೆ ಓಕೆ, 10 ಲಕ್ಷ. 10,55,000 ಇರ್ಬೋದು ಅಂತ ಕಾಣ್ತದೆ. ಓಕೆ ಓಕೆ, ಡನ್. ನೋಡೋಣ ಮೇಡಮ್ ಎಷ್ಟಿದೆ ಅಂತ. ಓಕೆ, ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಎಸ್, ಕಂಟಿನ್ಯೂಸ್ ಕರೆಗಳು ಬರ್ತಾ ಇದೆ. ಹಾಗೆ ಜೊತೆಗೆ ಈಗ ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಸರ್. ತುಂಬಾ ಕರೆಗಳನ್ನ ನಾವು ಸ್ವೀಕರಿಸಿದ್ದೀವಿ. ಹಲವರು ತುಂಬಾ ಅಳೆದು ತೂಗಿ ಬೆಲೆಯನ್ನ ಕೂಡ ತಿಳಿಸಿದ್ದಾರೆ. ಗೊತ್ತಿಲ್ಲ ಯಾರು ಅದೃಷ್ಟವಂತರು ಇರ್ಬೋದು ಅಂತ. ಕಾರ್ಯಕ್ರಮವನ್ನ ಕರೆ ಮಾಡಿದವರು ಕೊನೆವರೆಗೂ ನೋಡಿ, ಯಾರು ಆ ಸಮೀಪ ಬೆಲೆ ಅಥವಾ ನಿಖರವಾದ ಬೆಲೆಯನ್ನ ನೋಡಿ ಹೇಳಿರ್ತೀರೋ ನಿಮಗೊಂದು ವಿಶೇಷವಾದ ಬಹುಮಾನ ಮಂಗಳೂರು ಜುವೆಲ್ಸ್ ಕಡೆಯಿಂದ ಸಿಗೋದಕ್ಕಿದೆ. ಹಾಗೆ ನಿಮಗೆ ಇಲ್ಲಿ ಸಿಗದಂತಹ ಮಾಹಿತಿಗಳು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಮಂಗಳೂರು ಜುವೆಲ್ಸ್ ನ ಸಿಬ್ಬಂದಿಗಳು ನಿಮಗೆ ಕೊಡ್ತಾರೆ. ಹಾಗಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಕರೆ ಮಾಡದವರು ಕರೆಯನ್ನ ಮಾಡೋದಕ್ಕೆ ಪ್ರಯತ್ನಿಸಿ. ಇದೀಗ ಒಂದು ಸ್ಮಾಲ್ ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ನಮ್ಮೆಲ್ಲ ಕಾಲರ್ ಹತ್ರ ನಾವು ಕೇಳ್ಕೊಳ್ಳೋದಿಷ್ಟೇ, ಇವತ್ತಿನ ಚಿನ್ನದ ಬೆಲೆ ಗ್ರಾಮಿಗೆ 12,980 ರೂಪಾಯಿ ಇದೆ. ಅದರ ಜೊತೆಗೆ ಮಂಗಳೂರು ಜುವೆಲ್ಸ್ ಇಂದ ನಾವು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ, ನೀವು ಗೆಸ್ ಮಾಡ್ಲಿಕ್ಕೆ ಇರುವಂತಹ ಒಂದು ಆಭರಣ ಅಂತಂದ್ರೆ ಲಕ್ಷ್ಮಿ ಮೋಲ್ಡ್ ಇರುವಂತಹ ಪೆಂಡೆಂಟು. ಇದಕ್ಕೆ ಬೆಲೆ ಬಾಳುವಂತಹ ಮುತ್ತಿನಿಂದ ಪೋಣಿಸಿರುವಂತಹ ಪೆಂಡೆಂಟ್ ಇದು. ಜೊತೆಗೆ ಇದರಲ್ಲಿ ವ್ಯಾಲ್ಯೂಯಬಲ್ ಸ್ಟೋನ್ಗಳು ಕೂಡ ಇದೆ. ಹಾಗಾಗಿ ಈ ಒಂದು ಪೆಂಡೆಂಟ್ ಅನ್ನ ಸರಿಯಾಗಿ ಗಮನಿಸಿ ಇವತ್ತಿನ ಚಿನ್ನದ ಬೆಲೆಯನ್ನ ಗಮನದಲ್ಲಿಟ್ಕೊಂಡು ಒಟ್ಟು ತೂಕ ಹಾಗೂ ಆ ಚಿನ್ನದ ಬೆಲೆ ಎಷ್ಟಿರಬಹುದು, ಆ ಪೆಂಡೆಂಟ್ನ ಬೆಲೆ ಎಷ್ಟಿರಬಹುದು ಅಂತ ನೀವು ನಮ್ಗೆ ತಿಳಿಸಿದಲ್ಲಿ, ಆ ಬೆಲೆ ನಿಖರವಾಗಿದ್ದಲ್ಲಿ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಅತ್ಯದ್ಭುತವಾದಂತಹ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತರು ನೀವಾಗ್ತೀರಿ. ಜೊತೆಗೆ ಕರೆ ಮಾಡಿದಂತಹ ಪ್ರತಿಯೊಬ್ಬ ಕಾಲರಿಗೂ ಕೂಡ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗುವಂತಹ ಸದಾವಕಾಶ ಇದೆ. ಸೊ ಮಿಸ್ ಮಾಡಬೇಡಿ, ಕರೆ ಮಾಡಿ. ನಿರಂತರವಾಗಿ ಕರೆ ಬರ್ತಾ ಇದೆ, ಕರೆ ಕಾಯ್ತಾನೂ ಇದೆ. ಎಸ್, ನಮ್ಮ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ, ಎಸ್, ಕೇಶವ ಆಚಾರ್ಯ ಅವರು ಎಲ್ಲಿಂದ ಕರೆ ಸರಿ ಮಾಡ್ತಾ ಸರಿ ಸರಿ, ಇದ್ದೀರಿ? ನಾನು ಸ್ವಸ್ತಿಕಂದಪ್ಪ. ಸ್ವಸ್ತಿಕ್ ಅವರಪ್ಪ, ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಪುತ್ತೂರಿನ ರೂಮಿಂದ. ಓಕೆ 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 ಸರ್, ಇದೊಂದು ಇವತ್ತು ನಾವು ಅದೆಂತ ಒಂದು ಒಂದು ಅಂದ್ರೆ ಮುತ್ತಿದ್ದೆಲ್ಲ ಒಟ್ಟಿಗೆ ಬೆಲೆ ಇಲ್ಬೇಕಾ? ಮುತ್ತಿದ್ದೆಲ್ಲ ಸೇರಿ ಟೋಟಲ್ ಈ ಪೆಂಡೆಂಟ್ ಅನ್ನ ನಾವು ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಿ ತಗೊಂಡ್ರೆ ಎಷ್ಟಿರುತ್ತೆ ಸರ್ ಅಂತ ಅಂದ್ರೆ ವೇಸ್ಟೇಜ್ ಅನ್ನ ಮೊದಲೇ ಹೇಳಿದ್ದಾರೆ. ನಮ್ಮ ಮಂಗಳೂರು ಜುವೆಲ್ಸ್ ನಿಂದ ನಾವು ಚಿನ್ನಾಭರಣವನ್ನ ಖರೀದಿ ಮಾಡಿದ್ರೆ ಬೇರೆ ಚಿನ್ನಾಭರಣ ಮಳಿಗೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವೇಸ್ಟೇಜ್ ನ ಬೆಲೆ ತುಂಬಾ ಕಡಿಮೆ ಇರುತ್ತೆ, ಮೇಕಿಂಗ್ ಚಾರ್ಜ್ ಕೂಡ ಕಡಿಮೆ ಇರುತ್ತೆ. ಇದಕ್ಕೆ ನಾವು ಹೇಳ್ತಾ ಇರೋದು ಹಾಗೆ ಮುತ್ತು ಹಾಗೂ ಸ್ಟೋನಿನ ಬೆಲೆಗಳು ಕೂಡ ಇನ್ಕ್ಲೂಡ್ ಆಗಿ ಹೇಳ್ತಾ ಇರೋದು. ಟೋಟಲ್ ಈ ಒಂದು ಪೆಂಡೆಂಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಈ ಬೆಲೆ ಎಷ್ಟಿರಬಹುದು ಅನ್ನೋದನ್ನ ನೀವು ಗೆಸ್ ಮಾಡಿ ಹೇಳಬೇಕು ಸರ್. ಸರಿ ಸರಿ ಸರಿ, 1,05,000. 1,05,000 ಈ ಒಂದು ಪೆಂಡೆಂಟ್ ನ ಬೆಲೆ ಇರಬಹುದು ಅಂತ ಹೇಳ್ತೀರಿ? ಎಸ್, ಥ್ಯಾಂಕ್ ಯು ಸರ್. ನೋಡೋಣ ನೀವು ಹೇಳಿರುವಂಥ ಬೆಲೆ ಕರೆಕ್ಟ್ ಆಗಿದೆಯಾ ಅಂತ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡ್ತಾ ಇರಿ. ಈ ಕಾರ್ಯಕ್ರಮದಲ್ಲಿ ನೀವೇನಾದರೂ ಈ ಒಂದು ಪೆಂಡೆಂಟ್ನ ನಿಖರವಾದ ಬೆಲೆಯನ್ನು ಹೇಳಿದರೆ ನೀವು ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಅತ್ಯುತ್ತಮವಾದ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತರಾಗಿರ್ತೀರಿ. ಅಲ್ಲ ಅಂತಂದ್ರೂ ಕೂಡ ನೀವು ಕಾಲ್ ಮಾಡಿದ್ದೀರಾ, ಹಾಗಾಗಿ ಮಂಗಳೂರು ಜುವೆಲ್ಸ್ನವರು ಪ್ರತಿಯೊಬ್ಬ ಕಾಲರಿಗೂ ಕೂಡ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಸೊ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಉಡುಗೊರೆಯನ್ನು ಪಡ್ಕೊಳ್ಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕರೆ ಕಾಯ್ತಾ ಇದೆ ಸರ್ ಸಮಯ. ಹಲೋ 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 ಹಲೋ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ, ಮಾತಾಡಿ ಸರ್. ಸರ್ ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್ ಸರ್. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಎಸ್, ಆನಂದ ಅವರು ಕಾಸರಗೋಡಿಂದನಾ? ಲೈವ್ ನೋಡ್ತಾ ಇದ್ದೀವಿ. ಲೈವ್ ನೋಡ್ತಾ ಇದ್ದೀರಾ? ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಓಕೆ ಓಕೆ ಸರ್, ನಾವು ತೋರಿಸ್ತಾ ಇರುವಂತಹ ಒಂದು ಆಭರಣ ನಿಮ್ಗೆ ಕಾಣಿಸ್ತಾ ಇದೆಯಾ? ಕಾಸರಗೋಡಿಂದ ಕರೆ ಮಾಡಿದ್ದೀರಲ್ವಾ ಸರ್ ನೀವು? ಹೌದೌದು. ಓಕೆ ಓಕೆ, ಫಸ್ಟ್ ಕಾಲರ್, ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ ಕರೆ ಈ ಕಾರ್ಯಕ್ರಮಕ್ಕೆ? ಹೌದು. ಇರುವಂತಹ ಈ ಆಭರಣ ಲಕ್ಷ್ಮಿ ಮೌಲ್ಡ್ ಇರುವಂತಹ ಪೆಂಡೆಂಟು. ಇದರ ಸುತ್ತ ಮುತ್ತುಗಳನ್ನ ಪೋಣಿಸಲಾಗಿದೆ, ಜೊತೆಗೆ ಬೆಲೆ ಬಾಳುವಂತಹ ಸ್ಟೋನ್ಗಳು ಕೂಡ ಇದೆ. ಇವೆಲ್ಲವನ್ನ ಗಮನದಲ್ಲಿರಿಸಿ ಇವತ್ತಿನ ಚಿನ್ನದ ಬೆಲೆ 12,980 ರೂಪಾಯಿ ಇದೆ ಪ್ರತಿ ಗ್ರಾಮಿಗೆ. ಸೊ ಇದನ್ನೆಲ್ಲ ಒಟ್ಟಾರೆ ಒಂದು ಅಳೆದು ತೂಗಿ ನೀವು ಇವತ್ತಿನ ಬೆಲೆಯನ್ನ ತಿಳಿಸಬೇಕು ಸರ್. ಎಷ್ಟಿರಬಹುದು ಈ ಒಂದು ಪೆಂಡೆಂಟಿನ ಬೆಲೆ? 3,11,520. ಹಲೋ ಹಲೋ ಹಲೋ, ದಯವಿಟ್ಟು ನೀವು ಯಾರು ಗ್ರಾಹಕರು ಐ ಮೀನ್ ಕಾಲರ್ ಕರೆ ಮಾಡಿದಾಗ ದಯವಿಟ್ಟು ಗಮನಿಸಿ, ಟಿವಿ ಪಕ್ಕ ನಿಂತ್ಕೊಂಡು ಟಿವಿ ವಾಲ್ಯೂಮ್ ಜೊತೆಗೆ ನಿಮ್ಮ ಧ್ವನಿಯನ್ನ ಸೇರಿಸಿದ್ರೆ ನಮಸ್ತೆ. ಹಲೋ, ವಿಶ್ವನಾಥ್ ಅವರು ಪಾಲ್ತಾಡಿಂದ ಕರೆಯನ್ನ ಮಾಡಿದ್ದಾರೆ ಸರ್. ನಮಸ್ತೆ. ದಯವಿಟ್ಟು ಗಮನಿಸಿ, ಯಾರು ಕರೆಯನ್ನ ಮಾಡಿರ್ತೀರೋ ನೀವು ಟಿವಿ ಪಕ್ಕ ನಿಂತ್ಕೊಂಡು ಟಿವಿ ನೋಡ್ಕೊಂಡು ನಮ್ಮ ಜೊತೆ ಮಾತನಾಡಿದ್ರೆ ನೀವ್ ಏನ್ ಹೇಳ್ತೀರಾ ಅದು ನಮಗೆ ತಲುಪೋದಿಲ್ಲ. ಬೇರೆ ಕಾಲರ್ಗಳು ವೇಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಕಾಲರ್ಗಳು ದಯವಿಟ್ಟು ಗಮನಿಸಿ, ಬೇರೆ ಕರೆಗಳು ಸಮಯದ ಮಿತಿ ಇರೋದ್ರಿಂದ ಕರೆಯನ್ನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನ ದಯವಿಟ್ಟು ದುರ್ಬಳಕೆ ಮಾಡ್ಕೊಳ್ಬೇಡಿ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್, ಇವತ್ತಿನ ಒಂದು ಆಭರಣವನ್ನ ನೀವು ನೋಡ್ತಾ ಇದ್ದೀರಾ? ನಾವು ತೋರಿಸ್ತಾ ಇರೋದು ಲಕ್ಷ್ಮಿ ಮೋಲ್ಡ್ ಇರುವಂತ ಪೆಂಡೆಂಟ್ ಅನ್ನ ನಾವು ತೋರಿಸ್ತಾ ಇದೀವಿ ಸರ್. ಎಷ್ಟಿರ್ಬೋದು ಇದ್ರ ಬೆಲೆ? ಅದು 1,45,000. 1,45,000 ಅಂತ ಹೇಳ್ತಾ ಇದ್ದೀರಾ? 1,45,000. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನೋಡಿ ಕಾರ್ಯಕ್ರಮದ ಕೊನೆಯಲ್ಲಿ ಗೊತ್ತಾಗುತ್ತೆ ಇದರ ಬೆಲೆ ಎಷ್ಟಿರಬಹುದು ಅಂತ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಕಾಲರ್ಗಳು ಏನ್ ಅನ್ಕೊಳ್ತಾರೆ, ಟಿವಿ ನೋಡ್ಕೊಂಡು ಮಾತಾಡ್ತಾರೋ ಎದುರುಗಡೆ ಕರೆ ಮಾಡ್ತಾ ಇರ್ತಾರೆ ಗೊತ್ತು. ಸೊ ನಾವೇನ್ ಮಾತಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಟಿವಿಯಲ್ಲಿ ಏನ್ ಕೇಳಿಸುತ್ತೆ ಅದನ್ನೇ ನೋಡ್ತಾ ಇರ್ತಾರೆ. ಸೊ ದಯವಿಟ್ಟು ಕಾಲರ್ ಗಮನಿಸಬೇಕು. ದಯವಿಟ್ಟು ಟಿವಿ
ಮ್ಯೂಟ್ ಮಾಡಿ ಅಥವಾ ಡಿಸ್ಟರ್ಬೆನ್ಸ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಕರೆಯನ್ನ ಮಾಡಬೇಡಿ. ಯಾಕಂದ್ರೆ ಇನ್ನೊಬ್ರು ಕೂಡ ತಮ್ಮ ಅದೃಷ್ಟ ಪರೀಕ್ಷೆಗೆ ಅಂತ ಕಾಯ್ತಾ ಇರ್ತಾರೆ. ಸೊ ಸರ್, ನಾವು ಇವತ್ತು ಮಾನ್ಸೂನ್ ಆಫರ್ಗಳ ಬಗ್ಗೆ ಕೂಡ ಮಾತನಾಡಬೇಕು. ಯಾಕಂದ್ರೆ ಗ್ರಾಹಕರಿಗೆ ಇವತ್ತು ತಿಳಿಸ್ಕೊಡುವಂತ ವಿಷಯ ತುಂಬಾ ಇದೆ. ಆದ್ರೆ ಕಾಲರ್ಗಳು ಕಂಟಿನ್ಯೂಸ್ ಕರೆ ಮಾಡ್ತಾ ಇದ್ದಾರೆ, ನಾವು ಮಾತಾಡ್ಲಿಕ್ಕೆ ಆಗಿಲ್ಲ. ಒಂದ್ಸಲ ಮಾನ್ಸೂನ್ ಆಫರ್ ಬಗ್ಗೆ ಹೇಳ್ತಾ ಇದ್ದೀವಿ. ಈಗ ನಾವು ಕಳೆದ ಬಾರಿನೂ ಇದರ ಬಗ್ಗೆ ಒಂದು ಡಿಸ್ಕಸ್ ಮಾಡಿದೀವಿ ಮಾನ್ಸೂನ್ ಆಫರ್. ಸೊ ನಾವು ಈ ಒಂದು 31 ವರ್ಷಗಳ ಒಂದು ಸುದೀರ್ಘವಾದ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನ ಗಳಿಸ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಪುತ್ತೂರಿನ ಜನತೆನೂ ನಮಗೆ ಕೈ ಜೋಡಿಸಿ ನಮ್ಮನ್ನ ಮುಂದೆ ನಡೆಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಂದು 31 ವರ್ಷಗಳ ಒಂದು ವಸಂತಗಳನ್ನು ನಾವು ಏನು ಮಾಡಿರೋದಕ್ಕೆ ಕಂಪ್ಲೀಟ್ ಮಾಡಿರೋದಕ್ಕೆ 31% ವೇಸ್ಟೇಜ್ ಅಲ್ಲಿ ಸಹ ನಾವು ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೆ. ಎಷ್ಟು ವರ್ಷ ನೀವು ಒಂದು ಸರ್ವಿಸ್ ಅನ್ನ ಕೊಟ್ಟಿದ್ರಿ, ಅಷ್ಟೇ ಒಂದು ಪರ್ಸೆಂಟೇಜ್ ಅಲ್ಲಿ ಕೂಡ ಬೆಲೆಯನ್ನ ಕಡಿಮೆಗೊಳಿಸ್ತಾ ಇದ್ದೀರಾ, ಕಡಿತಗೊಳಿಸ್ತಾ ಇದ್ದೀರಾ. ಈ ಒಂದು ಹಳೆಯ ಚಿನ್ನ ಇರಬಹುದು, ಅದಕ್ಕೆ ಅವರಿಗೆ 100ಕ್ಕೆ 102% ಅಷ್ಟು ಬೆಲೆನ ಕೊಟ್ಟು ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಅದೊಂದು. ಮತ್ತೆ ಗ್ರಾಹಕರು ಏನು ಒಂದು ಚಿನ್ನವನ್ನ ಖರೀದಿ ಮಾಡ್ತಾರೋ ಅದರ ಮೇಲೆ ಅದರ ಅರ್ಧದಷ್ಟು ಅವರಿಗೆ ಬೆಳ್ಳಿಯನ್ನ ಕೊಡುವಂತಹ ಬೆಳ್ಳಿ ಆರ್ಟಿಕಲ್ ನ ಅವರು ಬೈ ತಗೊಬಹುದು. ಸೊ ಇದೊಂದು ಬ್ಯೂಟಿಫುಲ್ ಆದಂತಹ ಒಂದು ಇದು ಒಂದು ನಮ್ಮ ಪುತ್ತೂರಿನ ಜನತೆಯ ವಿಶ್ವಾಸಕ್ಕೆ ತುಂಬಾ ಸಣ್ಣದು ಅನ್ಸುತ್ತೆ. ಬಟ್ ಆದ್ರೂ ಪ್ರತಿಯೊಬ್ಬರು ಬಂದು ಗ್ರಾಹಕರು ನಮ್ಗೆ ಬೆಂತಟ್ಟಿ ನಮ್ಮನ್ನ ಮುಂದೆ ಹೋಗಿ ಧೈರ್ಯವಾಗಿ ಮುಂದೆ ಹೋಗಿ ನಾವಿದ್ದೇವೆ, ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ. ಮತ್ತೆ ಇನ್ನೊಂದು ಹೇಳಿದ್ರಿ ಸರ್ ಲಾಸ್ಟ್ ಟೈಮ್, ನೀವು ಒಂದು ಆಭರಣವನ್ನ ನಾವು ಡಿಸ್ಪ್ಲೇ ಮಾಡಿ ಇಟ್ಟಿರ್ತೀವಿ, ವೇಟೇಜ್ ಅನ್ನ ನೋಡಿ. ಹೌದು, ಅದು ಸಹ ಜನರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಕಾಲ್ಸ್ ಅನ್ನ ಮಾಡಿ ಅವ್ರಿಗೆ ಈಗ ಲೈನ್ ಸಿಗೋದಿಲ್ಲ, ತುಂಬಾ ಬೇಸರವಾಗಿರ್ತಾರೆ. ಸೊ ಹೇಗಿದ್ರೂ ಅವರು ನಮ್ಮ ಮಾರ್ಕೆಟ್ ರೋಡ್ಗೆ ಪ್ರತಿ ವಾರಕ್ಕೆ 1-2 ಸಾರಿ ಬಂದೇ ಬರ್ತಾರೆ. ಸೊ ಅಲ್ಲಿ ಬಂದು ನಮ್ಮ ಅಂಗಡಿಗೆ ಬಂದು ಅದರ ಒಂದು ವೇಟ್ ಅನ್ನ ಗೆಸ್ ಮಾಡಿ ಅವರ ಹೆಸರು ಚೀಟಿನಲ್ಲಿ ಅವರ ಒಂದು ನಂಬರ್ ಮತ್ತೆ ವೇಟ್ ಅನ್ನ ಮೆನ್ಷನ್ ಮಾಡಿ ಹಾಕಿದ್ರೆ ಸೀಸನ್ ಎಂಡ್ ಅಲ್ಲಿ ನಾವು ಒಂದು ಬ್ಯೂಟಿಫುಲ್ ಆದಂತಹ ವಿನ್ನರ್ಗೆ ನೋ ಸ್ಪಿನ್, ಡೈಮಂಡ್ ನೋ ಸ್ಪಿನ್ ಅನ್ನು ಕೊಡ್ತೀವಿ. ಹೆಣ್ಣು ಮಕ್ಕಳು ಮಾಡಿದ್ರೆ ಅವರೇ ಧರಿಸಬಹುದು, ಅಥವಾ ಗಂಡು ಮಕ್ಕಳು ವಿನ್ ಆಗಿದ್ರೆ ಅವರ ಮನೆಯವರು ಕೊಡಬಹುದು ಅಂತ. ಚಿನ್ನದ ಜೊತೆಗೆ ವಜ್ರವನ್ನ ಪಡೆದುಕೊಳ್ಳುವಂತ ಅವಕಾಶ ಕೂಡ ಇದೆ. ಸೊ ಮಿಸ್ ಮಾಡಬೇಡಿ. ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿಯ ಒಟ್ಟಾರೆ ವ್ಯವಸ್ಥೆಗಳು ನಿಮಗೆ ಚೆನ್ನಾಗಿ ಸಿಬ್ಬಂದಿಗಳು ತಿಳಿಸ್ಕೊಡ್ತಾರೆ. ಸ್ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಸರ್ ಯಾರು ಅಂತ ನೋಡೋಣ. ಹಲೋ, ಅಶ್ವಿನಿ ಅವರು ಸವಣೂರಿಂದ ಕರೆ ಮಾಡಿದ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ? ಇಲ್ಲ ಮೇಡಮ್. ಇಲ್ವಾ? ಓಕೆ, ಇನ್ನು ನೀವು ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನೀವು ಇವತ್ತಿನ ಕಾಲರ್ ಇದ್ದೀರಿ. ನಮಗೆ ಕರೆ ಮಾಡಿದಂತಹ ಪ್ರತಿಯೊಬ್ಬ ಕಾಲರಿಗೆ ಕೂಡ ವಿಶೇಷವಾದ ಬಹುಮಾನ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ನೀವು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಬೇಕು, ಅಲ್ಲಿ ನಿಮ್ಗೆ ಸಿಗುವಂತ ಒಂದು ವಿಶೇಷವಾದ ಬಹುಮಾನವನ್ನ ಪಡ್ಕೊಳ್ಬೇಕು. ಎಸ್ ಮೇಡಮ್, ಇವತ್ತಿನ ಒಂದು ಆಭರಣ ನೋಡಿದ್ರಾ? ನೋಡಿದ್ರಾ? ಲಕ್ಷ್ಮಿ ಮೌಲ್ಡ್ ಇರುವಂತಹ ಪೆಂಡೆಂಟು, ಜೊತೆಗೆ ಅದಕ್ಕೆ ಮುತ್ತನ್ನ ಪೋಣಿಸಿದೆ, ಅದರ ಜೊತೆಗೆ ಅದ್ರ ಸ್ಟೋನ್ ಅನ್ನ ಕೂಡ ಪೋಣಿಸಿರುವಂತದ್ದು. ಈ ಒಂದು ಪೆಂಡೆಂಟ್ ನ ಬೆಲೆ ಎಷ್ಟಿರ್ಬೋದು ಮ್ಯಾಮ್? 1,60,000. 1,60,000 ಇರ್ಬೋದು ಅಂತ ಹೇಳ್ತೀರಾ? ಎಸ್, 1,60,000. ಎಸ್, ನೋಡೋಣ ಮ್ಯಾಮ್ ನೀವು ಹೇಳಿರುವಂತ ಬೆಲೆ ಕರೆಕ್ಟ್ ಆಗಿದೆಯಾ ಅಂತ. ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ನಿಜವಾಗ್ಲೂ ಈ ಒಂದು ಪೆಂಡೆಂಟಿನ ಬೆಲೆ, ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಒಂದು ವೇಳೆ ನೀವು ಕೂಡ ಇವತ್ತಿನ ಅದೃಷ್ಟವಂತರು ಆಗಿರಬಹುದು, ಮಿಸ್ ಮಾಡದೆ ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ. ಪ್ರತಿ ಶುಕ್ರವಾರ 6:30ಕ್ಕೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಗ್ರಾಹಕ ಹಾಗೆ ನಮ್ಮ ಕಾಲರ್ಗಳು ಮಿಸ್ ಮಾಡದೆ ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಅಂತ. ಎಸ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಯಾರು ಅಂತ ನೋಡೋಣ. ಹಲೋ 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 ಮೇಡಮ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ? ಹಲೋ. ಎಸ್, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮೇಲಿಂದ ಮೇಲೆ ಕರೆಗಳು ಬರ್ತಾ ಇರುತ್ತೆ. ಸ್ವೀಕರಿಸುವಾಗ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ನಮ್ಮ ಕಾಲರ್ಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ 2 ನಂಬರ್ ಅನ್ನ ಕೊಟ್ಟಿದ್ದೀವಿ. ಒಂದು ನಂಬರ್ಗೆ ಕನೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ನಂಬರ್ಗೆ ಕರೆ ಮಾಡಿ ಈ ಒಂದು ಬೆಲೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತೀವಿ. ಎಸ್, ಕರೆ ಕಾಯ್ತಾ ಇದೆ. ಹಲೋ ಹಲೋ ಹಲೋ, ಗೀತಾ ಪುತ್ತೂರು ಅವ್ರು ಕರೆ ಮಾಡ್ತಾ ಇದಾರೆ. ಗೀತಾ ಮೇಡಮ್, ಎಲ್ಲಿಂದ? ಪುತ್ತೂರು ಪಂಜಳದಿಂದ ಕರೆಯನ್ನ ಮಾಡಿದ್ದೀರಾ? ಎಸ್, ಪುತ್ತೂರಿನಲ್ಲಿ ಮಂಗಳೂರು ಜುವೆಲ್ಸ್ ತಮ್ಮ ನೂತನ ಶಾಖೆಯನ್ನ ಶುಭಾರಂಭಗೊಳಿಸಿದೆ. ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ ಮ್ಯಾಮ್? ಮಾಡಿದ್ದೀರಿ. ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದಾ ನೀವು?
ಇಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾ ಸೆಕೆಂಡ್ ಟೈಮ್ ಮಾಡ್ತಾ ಇದ್ರಿ. ಹಾಗಾದ್ರೆ ಖಂಡಿತವಾಗ್ಲೂ ನೀವು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿರ್ಲೇಬೇಕು. ಯಾಕಂದ್ರೆ ಒಂದು ಯಾವ ಕಾರ್ಯಕ್ರಮದಲ್ಲೂ ಕೊಡದೇ ಇರುವಂತಹ ಒಂದು ವಿಶೇಷವಾದಂತಹ ನಮ್ಮ ಪ್ರತಿ ಕಾಲರ್ಗೆ ಕೂಡ ಒಂದು ವಿಶೇಷವಾದ ಉಡುಗೊರೆಯನ್ನ ಕೊಡಬೇಕು ಅನ್ನುವಂತಹ ದೊಡ್ಡ ಮನಸ್ಸು ನಮ್ಮ ಮಂಗಳೂರು ಜುವೆಲ್ಸ್ ಅವ್ರದ್ದು. ಹಾಗಾಗಿ ಪ್ರತಿ ಕಾಲರ್ ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಇರ್ತೀರಿ. ಎಸ್ ಮೇಡಮ್, ಇವತ್ತಿನ ಒಂದು ಲಕ್ಷ್ಮಿ ಪೆಂಡೆಂಟ್ ಅನ್ನ ನೋಡಿದ್ರಾ? ನೋಡಿದ್ರಾ? ಇವತ್ತಿನ ಬೆಲೆ ಗೊತ್ತಲ್ಲ ನಿಮ್ಗೆ? ಗ್ರಾಮಿಗೆ 12,980 ರೂಪಾಯಿ ಇದೆ. ಈ ಒಂದು ಪೆಂಡೆಂಟ್ ನ ಬೆಲೆ ಎಷ್ಟಿರ್ಬೋದು ಮ್ಯಾಮ್? 2.5 ಲಕ್ಷ. 2.5 ಲಕ್ಷ ಇರ್ಬೋದು ಅಂತ ಹೇಳ್ತೀರಾ? ಹೌದು. ಎಸ್ ಎಸ್, ಪಂಚಣದಿಂದ ಗೀತಾ ಕರೆ ಹೇಳ್ತಾ ಇದಾರೆ ಈ ಒಂದು ಪೆಂಡೆಂಟ್ ನ ಬೆಲೆ 2.5 ಲಕ್ಷ, 2,50,000 ಇರಬಹುದು ಅಂತ. ಹೌದು. ಸೂಪರ್ ಮೇಡಮ್, ನೋಡೋಣ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇದ್ದೀವಿ. ಇವತ್ತಿನ ಅದೃಷ್ಟವಂತರು ನೀವಾಗಿರ್ಲೂಬಹುದು, ಇಲ್ಲ ಅಂದ್ರೂ ಬೇಜಾರಿಲ್ಲ. ಕರೆ ಮಾಡಿದ್ದಕ್ಕಾಗಿ ನಿಮ್ಗೊಂದು ವಿಶೇಷ ಬಹುಮಾನವನ್ನ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರತಿ ವಾರ ಕರೆ ಮಾಡ್ತಾ ಇರಿ. ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲೋ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೋಡಿಂಬಾಡಿಯಿಂದ. ನಿಮ್ಮ ಹೆಸರು? ವಿಜಯ ಶಾಂತರಾಮ್ ಅಂತ. ವಿಜಯ ಶಾಂತರಾಮ್. ಓಕೆ ಮೇಡಮ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ? ಇಲ್ಲ ಮೇಡಮ್, ಇನ್ನು ಮಾಡ್ಬೇಕು. ಓಕೆ, ಮಾಡಲೇಬೇಕು. ಯಾಕಂದ್ರೆ ಇವತ್ತು ಕಾಲ್ ಮಾಡಿದ್ದೀವಿ, ವಿಸಿಟ್ ಮಾಡಲೇಬೇಕು ನೀವು. ಹೌದು. ಎಸ್ ಮೇಡಮ್, ಇವತ್ತಿನ ಒಂದು ಆಭರಣ ಏನು ಮಂಗಳೂರು ಜುವೆಲ್ಸ್ ಕಡೆಯಿಂದ ತೋರಿಸ್ತಾ ಇರುವಂತದ್ದು ಲಕ್ಷ್ಮಿ ಮೌಲ್ಡ್ ಇರುವಂತಹ ಪೆಂಡೆಂಟ್. ಹೌದು. ಸರಿಯಾಗಿ ಗಮನಿಸಿ, ಇದರ ಬೆಲೆ ಎಷ್ಟಿರಬಹುದು ಅಂತ ಹೇಳಿ ಮ್ಯಾಮ್. 1,70,000. 1,70,000. ಎಸ್, 1,70,000 ಇರಬಹುದು ಅಂತ ಹೇಳ್ತೀರಾ? ಓಕೆ ಓಕೆ, ನೋಡೋಣ ಮ್ಯಾಮ್. ಗೊತ್ತಿಲ್ಲ ನಮಗೂ ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಆಯ್ತು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಶುಕ್ರವಾರ 6:30ಕ್ಕೆ ಈ ಕಾರ್ಯಕ್ರಮ ಸುದ್ದಿ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜ್ ನಲ್ಲಿ ನೇರ ಪ್ರಸಾರಗೊಳ್ಳುತ್ತೆ. ಮಿಸ್ ಮಾಡದೆ ಕರೆ ಮಾಡಿ ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಎಸ್, ಕಾಲರ್ ರೆಡಿ ಇದ್ದಾರೆ. ಹಲೋ, ಮಂಜುಳಾ ಅವರು. ಹಲೋ ಹಲೋ ಮೇಡಮ್, ನಮಸ್ತೆ. ಹಲೋ ಹಲೋ ಮೇಡಮ್, ನಮಸ್ತೆ. ಮಂಜುಳಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಹಿರೇಬಂಡಾಡಿಯಿಂದ ಕರೆ ಮಾಡ್ತಾ ಇದ್ದೀರಿ. ಓಕೆ ಮೇಡಮ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ? ಇಲ್ಲ, ಮೊನ್ನೆ ಫ್ರೈಡೆ ಕಾಲ್ ಮಾಡಿದ್ದೆ, ಸಿಗ್ಲಿಲ್ಲ. ಪುನಃ ಇವತ್ತು ಆಗದಿಂದ ಟ್ರೈ ಮಾಡಿ ಈಗ ಸಿಕ್ತು. ಮಾಡಿ ಕೊನೆಗೆ ಅಂತೂ ಸಿಕ್ತು ನಿಮಗೆ ಕರೆ ಅಲ್ವಾ? ಖುಷಿ ಆಯ್ತಾ? ಖುಷಿ ಆಯ್ತಾ ಮ್ಯಾಮ್? ಖುಷಿ ಆಯ್ತು. ಟ್ರೈ ಮಾಡಿದ್ದು. ಓಕೆ ಓಕೆ, ಯಾಕೆ ಪ್ರಯತ್ನ ಬಿಡಬೇಡಿ. ಕಾರ್ಯಕ್ರಮದ ಕೊನೆವರೆಗೂ ಟ್ರೈ ಮಾಡ್ತಾ ಇರಿ. ನಿಮಗೆ ಅಂತಾನೆ ಈ ಸಲ ಇನ್ನೊಂದು ನಂಬರ್ ಅನ್ನ ಕೂಡ ಆಡ್ ಆನ್ ಮಾಡಿದ್ದೇವೆ. ಯಾಕಂದ್ರೆ ತುಂಬಾ ಜನ ನಿರಾಶರಾಗಿದ್ದಾರೆ. ಹಾಗಾಗೋದು ಬೇಡ. ಸಾಧ್ಯವಾದಷ್ಟು ಕರೆಗಳನ್ನ ಸ್ವೀಕರಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದೀವಿ. ಮೇಡಮ್, ಇವತ್ತು ತೋರಿಸ್ತಾ ಇರುವಂತ ಪೆಂಡೆಂಟ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಲಕ್ಷ್ಮಿ ಮೌಲ್ಡ್ ಇರುವಂತಹ ಮುತ್ತು ಹಾಗೂ ಒಂದು ಬೆಲೆ ಬಾಳುವಂತಹ ಸ್ಟೋನ್ ಇಂದ ಪೋಣಿಸಿರುವಂತಹ ಪೆಂಡೆಂಟ್ ಇದು. ಎಷ್ಟಿರ್ಬೋದು ಮ್ಯಾಮ್ ಇದ್ರ ಬೆಲೆ? ಇದರದ್ದು 1,48,000 ಅಂದಾಜು. 1,48,000 ಇರ್ಬೋದು ಅಂತ ಹೇಳ್ತೀರಾ? ಹೌದು. ಓಕೆ, 1,48,000. ಓಕೆ, ನೋಡೋಣ ಮ್ಯಾಮ್ ಎಷ್ಟಿರ್ಬೋದು ಇದ್ರ ಬೆಲೆ ಅಂತ. ಕಾರ್ಯಕ್ರಮ ಮುಗಿಯುವ ಹೊತ್ತಾಗ್ತಾ ಬರ್ತಾ ಇದೆ. ಸೊ ಹೆಚ್ಚು ಕಾಯಬೇಕಾಗಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ನಿಖರವಾದ ಬೆಲೆ ಎಷ್ಟಿರ್ಬೋದು ಅಂತ. ಕಾರ್ಯಕ್ರಮನ ಕೊನೆವರೆಗೂ ನೋಡಿ ಮ್ಯಾಮ್. ತಪ್ಪದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ. ನಿಮಗೋಸ್ಕರ ಒಂದು ವಿಶೇಷವಾದ ಬಹುಮಾನ ಕೂಡ ಕಾಯ್ತಾ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಹಲೋ, ಎಸ್, ಓಕೆ. ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಅನ್ನ ನಮಗೆ ಕೊಡೋದಕ್ಕೂ ಕೂಡ ಆಗಲಿಲ್ಲ. ಹೆರಿಟೇಜ್ ಜ್ಯುವೆಲ್ಲರ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈ ಮಧ್ಯೆ ನಾನು ಇನ್ನೊಂದು ಖುಷಿಯ ವಿಚಾರ ಹಂಚ್ಕೊಬೇಕಿತ್ತು. ಒಬ್ಬ ಕಸ್ಟಮರ್ ಬಂದ್ರು, ತುಂಬಾ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಇರೋದು ಪುತ್ತೂರಿನಲ್ಲಿ. ಸೊ ಅವ್ರು ಬಂದು ತುಂಬಾ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರ ಮನೆಯವರು ನಮ್ಮಲ್ಲಿ ಜ್ಯುವೆಲ್ರಿನ ತಗೊಂತಾ ಇದ್ರು. ತಗೊಂಡು ಎಲ್ಲ ಬಿಲ್ ಎಲ್ಲ ಆಯ್ತು. ಅದಾದ ನಂತರ ಲಾಸ್ಟ್ ಅಲ್ಲಿ ಅವ್ರು ಹೇಳಿದ ಮಾತು ಬಂದ್ಬಿಟ್ಟು ನಮ್ಗೆ ನಿಜವಾಗ್ಲೂ ಒಂದು ಮನಸ್ಸಿಗೆ ನಾಟಿದಂತ. ಸೊ ಮಂಗಳೂರು ಜುವೆಲ್ಸ್ ಅಲ್ಲಿ ಒಳ್ಳೆ ಜ್ಯುವೆಲ್ರಿಗಳ ಜೊತೆಲಿ ಒಂದು ಒಳ್ಳೆ ಗೌರವ ಸಹ ಸಿಗುತ್ತೆ. ಸೂಪರ್ ಸರ್. ಯಾಕಂದ್ರೆ ಅದನ್ನ ನಾವು ಈಗಲೇ ನೋಡಿದ್ವಿ, ಲೈವ್ ಅಲ್ಲಿ ಕೂಡ ಕಸ್ಟಮರ್ ಮಾತನಾಡಿದಂತಹ ಒಂದು ವಿಷಯ ನೋಡಿದಾಗ ನಮಗೂ ಅನಿಸ್ತು. ಯಾಕಂದ್ರೆ ನಾವು ಒಬ್ಬರಿಗೆ ವಿಶ್ವಾಸ ಇಟ್ಕೊಂಡು ಹೇಳಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಕೂಡ ಆ ವಿಶ್ವಾಸ ಅದೇ ರೀತಿ ಬಂದಾಗ ನಮಗೂ ಖುಷಿ ಅನ್ಸುತ್ತೆ. ನಮ್ಮಲ್ಲಿ ಬಂದಾಗ ಕಸ್ಟಮರ್ ಬೆಲೆ ವಿಷಯಕ್ಕೆ ಯಾವತ್ತೂ ಹೊರಗಡೆ ಹೋಗೋದಿಲ್ಲ. ಇಲ್ಲ ಡಿಸೈನ್ ಇಲ್ಲ ಅಥವಾ ಬೇರೆ ಒಂದು ಡಿಸೈನ್ ನೀವು ತರಿಸ್ಕೊಡಿ ನಂತರ ತಂದ್ಕೊಡಿ ಅಂತ ಹೋಗ್ತಾ ಇದ್ರೆ ಬೆಲೆಯ ಒಂದು ವಿಷಯಕ್ಕೆ ಯಾವತ್ತೂ ಹೊರಗಡೆ ಹೋಗೋ ಅವಕಾಶ ಇಲ್ಲ. ಖಂಡಿತ ಇಲ್ಲ. ಯಾಕಂದ್ರೆ ನೀವು ಹೇಳಿದಿರಿ ತುಂಬಾ ಏನು ವೇಸ್ಟೇಜ್ ಅಲ್ಲಿ ಕೂಡ ಮೇಕಿಂಗ್ ಚಾರ್ಜ್ ಅಲ್ಲಿ ಕೂಡ ತುಂಬಾ ಲೆಸ್ ಪ್ರೈಸ್ ಇದೆ ನಿಮ್ಮ ಹತ್ರ ಅಂತ ಹೇಳಿದಿರಿ. ಜೊತೆಗೆ ಡಿಸ್ಕೌಂಟ್ಗಳು ಕೂಡ ಎಕ್ಸ್ಟ್ರಾ ಕೊಡ್ತಾ ಇದೀರಿ. ಓಕೆ, ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾಗಿನೇ ಇಲ್ಲ.
ನಾವ್ ಹೇಳೋದೇನಂದ್ರೆ ಇವತ್ತು ನೀವು ಈ ಒಂದ್ ತಿಂಗಳಲ್ಲಿ ಇರ್ಬೋದು ಅಥವಾ ಈ ಒಂದು ವರ್ಷದಲ್ಲಿ ಇರ್ಬೋದು, ನೀವು ಏನೇ ಜ್ಯುವೆಲ್ರಿ ತಗೊಬೇಕು ಅಂತ ನಿಮ್ ಮನ್ಸಲ್ಲಿ ಇದ್ರೆ ದಯವಿಟ್ಟು ಬನ್ನಿ, ಈಗ ನಮ್ಮ ಒಂದು ಅಂಗಡಿಗೆ ಬನ್ನಿ, ನೋಡಿ ಖುಷಿ ಆಗುತ್ತೆ ನಿಮ್ಗೆ. ಸೊ ನೀವು ಪ್ಲಾನ್ ಮಾಡ್ಕೊಬಹುದು ಯಾವ ರೀತಿ ನೀವು ಜ್ಯುವೆಲ್ರಿನ ನನಗೆ ತಗೊಬಹುದು, ಅಥವಾ ನಮ್ಮಲ್ಲಿರುವಂತ ಜ್ಯುವೆಲ್ರಿನಲ್ಲಿ ಏನಾದ್ರು ಕಸ್ಟಮೈಸೇಷನ್ ಬೇಕು ಅಂತಂದ್ರೆ ಅದನ್ನ ಮಾಡ್ಕೊಬಹುದು. ನಾನು ಹೇಳಲೇಬೇಕು ಅದನ್ನ, ಯಾಕಂದ್ರೆ ಆಗೊಬ್ರು ಕಸ್ಟಮರ್ ಹೇಳಿದ್ರು, ನಾನು ವಿಸಿಟ್ ಮಾಡಿದ್ದೆ, ನನಗ್ ಬೇಕಾಗಿರೋದಿರ್ಲಿಲ್ಲ ಬಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂತ. ನೀವೇ ಒಂದು ಜ್ಯುವೆಲ್ರಿ ತಯಾರಕರಾಗಿರೋದ್ರಿಂದ ಕಸ್ಟಮರ್ ಆ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅವ್ರದ್ದು ಏನಾದ್ರೂ ಇಷ್ಟಪಟ್ಟಂತ ಡಿಸೈನ್ ಇದ್ರೆ ಆರಾಮ್ಸೆ ತಂದು ತೋರಿಸಬಹುದು. ಅತ್ಯಂತ ಒಂದು ವೈಶಿಷ್ಟ್ಯಪೂರ್ಣವಾಗಿ ಒಂದು ಏನು ಕುಶಲತೆಯಿಂದ ಮಾಡಿರುವಂತಹ ಜ್ಯುವೆಲ್ರಿ ನಮ್ಮ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಗೆ ಏನೋ ಜ್ಯುವೆಲ್ರಿಯನ್ನ ಮಾಡಬೇಕು, ಕಸ್ಟಮೈಸ್ ಮಾಡಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡಬೇಕಾಗಿನೇ ಇಲ್ಲ ಅಲ್ವಾ ಸರ್? ಎಸ್ ಎಸ್ ಎಸ್. ಅಂತೂ ಒಂದು ಕಾರ್ಯಕ್ರಮದ ಒಟ್ಟಾರೆ ಒಂದು ನಾವು ರೂಪುರೇಷೆಯನ್ನ ನೋಡಿದ್ರೆ ನಮಗಂತೂ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಜೊತೆಗೆ ಗ್ರಾಹಕರು ಮಂಗಳೂರು ಜ್ಯುವೆಲ್ಸ್ ಕಡೆ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನ ಬೆಸೆದುಕೊಂಡಿದ್ದಾರೆ. ಅಂತಹ ಒಂದು ವಾತಾವರಣ ನಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಎಸ್, ಇವತ್ತಿನ ಕರೆಯನ್ನ ನೋಡಿದ್ರೆ 2 ನಂಬರನ್ನ ಹಾಕಿದ್ರು ಕೂಡ ನಮಗೆ ಆದ್ರೂ ಎಲ್ಲ ಕರೆಗಳನ್ನ ಸ್ವೀಕರಿಸೋದಕ್ಕಾಗ್ಲಿಲ್ಲ. ಹೇಳಿದ್ರು ಕೆಲವರು ಲಾಸ್ಟ್ ಟೈಮ್ ಕೂಡ ತುಂಬಾ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಈಗಲೂ ಅಷ್ಟೇ ಆರಂಭದಿಂದ ಕರೆಯನ್ನ ಟ್ರೈ ಮಾಡ್ತಾ ಇದೀವಿ, ಆಗ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಯಾರು ಕೂಡ ನಿರಾಶರಾಗದೆ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತಾ ಇರಿ. ಯಾಕಂದ್ರೆ ಪ್ರತಿ ಶುಕ್ರವಾರ 6:30ಕ್ಕೆ ಈ ಒಂದು ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ಸುದ್ದಿ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪೇಜ್ ನಲ್ಲಿ ನೇರ ಪ್ರಸಾರಗೊಳ್ಳುತ್ತೆ. ನಮ್ಮ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ, ಕರೆ ಮಾಡಿ, ಜ್ಯುವೆಲ್ರಿಯನ್ನ ನೋಡಿ ಸರಿಯಾಗಿ ಗೆಸ್ ಮಾಡಿ. ಯಾಕಂದ್ರೆ ಒಂದು ಅತ್ಯುತ್ತಮವಾದ ಉಡುಗೊರೆ ನಿಮ್ಮದಾಗಿಸಿಕೊಳ್ಳುವಂತ ಅವಕಾಶ, ಹಾಗಾಗಿ ಅದನ್ನ ಮಿಸ್ ಮಾಡಬೇಡಿ. ಹಾಗಾಗಿ ಕರೆಕ್ಟಾಗಿ ಆ ಒಂದು ಜ್ಯುವೆಲ್ರಿಯನ್ನ ನೋಡಿ ಸಾಧ್ಯವಾದಷ್ಟು ನಿಖರವಾದ ಬೆಲೆಯನ್ನ ಹೇಳೋದಕ್ಕೆ ಪ್ರಯತ್ನಿಸಿ. ಹಾಗೆ ಕರೆ ಮಾಡಿರುವಂತಹ ಯಾವ ಒಬ್ಬ ಕಾಲರ್ಗಳು ಕೂಡ ನಿರಾಶರಾಗಬೇಕಾಗಿಲ್ಲ. ಎಸ್, ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು ಅವರನ್ನ ಕೂಡ ನಿರಾಶರನ್ನಾಗಿಸಬಾರದು ಅನ್ನುವಂಥ ದೃಷ್ಟಿಯಿಂದ ಒಂದು ವಿಶೇಷವಾದ ಬಹುಮಾನವನ್ನು ಅವರಿಗೂ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಬಾರಿ ಕೂಡ ಅದೇ ಕರೆ ಮಾಡಿದಂತ ಗ್ರಾಹಕರು ಮತ್ತೆ ಮತ್ತೆ ಕರೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅದ್ಭುತವಾದಂತಹ ಮಾನ್ಸೂನ್ ಆಫರ್ಗಳು ನಿಮಗೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಇನ್ನು ಏನು ಶುಭ ಸಮಾರಂಭಗಳು ಬರ್ತಾ ಇರಬೇಕಾದ್ರೆ ಯಾವಾಗ್ಲೂ ನಾವು ಹೇಳೋದಷ್ಟೇ, ಎಲ್ಲಿ ಸ್ವಲ್ಪ ಒಳ್ಳೆಯ ಆಭರಣ ಜೊತೆಗೆ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೋ ಅದು ನಮಗೂ ಕೂಡ ಅನುಕೂಲ. ಹಾಗಾಗಿ ಒಂದು ಸಲ ವಿಸಿಟ್ ಮಾಡೋದಕ್ಕೂ ಬೆಲೆಯನ್ನ ಕಂಪೇರ್ ಮಾಡಿ ನೋಡೋದಕ್ಕೂ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಅಲ್ಲಿಯ ಸಿಬ್ಬಂದಿಗಳು ನಿಮ್ಮ ಹತ್ರ ಬನ್ನಿ ನಮ್ಮ ಜ್ಯುವೆಲ್ರಿ ತಗೊಳ್ಳಿ ಅಂತ ಹೇಳೋದಿಲ್ಲ. ನೋಡುವಂತಹ ಒಂದು ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ನೀವು ಮಾಡಬಹುದು. ಸಮಾರಂಭಕ್ಕೆ ತಡವಾಗಿದ್ರೂ ಪರವಾಗಿಲ್ಲ, ಒಂದ್ಸಲ ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸ್ ನಲ್ಲಿರುವಂತಹ ಆಭರಣಗಳನ್ನ ಪರ್ಚೇಸ್ ಮಾಡುವಂತಹ ಬೆಲೆಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಎಸ್, ಇದೀಗ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮಗೆ ಕರೆ ಮಾಡಿರುವಂತಹ ಎಲ್ಲ ಕಾಲರ್ಗಳು ಕೂಡ ವೇಟ್ ಮಾಡಿರ್ತಾರೆ, ಹೇಗಿರಬಹುದು ಈ ಒಂದು ಪೆಂಡೆಂಟ್ನ ಬೆಲೆ, ನಾವು ಹೇಳಿರುವಂತ ಬೆಲೆ ಕರೆಕ್ಟ್ ಆಗಿದೆಯಾ ಅಂತ. ಎಸ್, ನೋಡೋಣ. ಇವತ್ತು ನಾವು ತೋರಿಸಿರುವಂತಹ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ನಿಮಗೆ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಾವು ಡಿಸ್ಪ್ಲೇ ಮಾಡಿರುವಂತಹ ಈ ಒಂದು ಲಕ್ಷ್ಮಿ ಪೆಂಡೆಂಟಿನ ಬೆಲೆ ಎಷ್ಟಿರಬಹುದು ಅಂತ. ಎಸ್, ತುಂಬಾ ಜನ ಹತ್ರದ ಬೆಲೆಗಳನ್ನು ಹೇಳುವಂತಹ ಪ್ರಯತ್ನವನ್ನ ಮಾಡಿದರೆ ಒಳ್ಳೆ ಪ್ರಯತ್ನಗಳು ನಡೆದಿದೆ. ಎಸ್, ಈ ಒಂದು ಪೆಂಡೆಂಟಿನ ನಿಖರವಾದ ಬೆಲೆ 2,67,766 ರೂಪಾಯಿ. ಇದರ ತೂಕ ಎಷ್ಟಿದೆ ಅಂತ ಹೇಳಿದ್ರೆ 16 ಗ್ರಾಮ್ 690 ಮಿಲಿ ಇದೆ. ಎಸ್, ಈ ಒಂದು ಪೆಂಡೆಂಟಿನ ನಿಜವಾದ ನಿಖರವಾದ ಬೆಲೆ 2,67,766 ರೂಪಾಯಿಗಳು. ಇಲ್ಲಿ ಎಲ್ಲ ಇದರ ತೂಕ ಜೊತೆಗೆ ಆ ಮುತ್ತುಗಳು, ಸ್ಟೋನ್ ಇದೆಲ್ಲವನ್ನ ಸೇರಿಸಿಕೊಂಡು ಇರುವಂತಹ ಬೆಲೆ 2,67,766 ರೂಪಾಯಿಗಳು. ಸೊ ಎಸ್, ಹಾಗೆ ನಮ್ಮ ಪ್ರತಿ ಬಾರಿ ಕೂಡ ಹಾಗೆ ಪುತ್ತೂರಿನವರೇ ಅದೃಷ್ಟವಂತರಾಗಿರ್ತಾರೆ. ಗೀತಾ ಪುತ್ತೂರು ಅವರು ಕರೆ ಮಾಡಿ 2,50,000 ರೂಪಾಯಿ ಈ ಒಂದು ಪೆಂಡೆಂಟ್ನ ಬೆಲೆ ಇರಬಹುದು ಅಂತ ಹೇಳಿದ್ದಾರೆ. ಸೊ ನಮ್ಮ ಪುತ್ತೂರಿಗೆ ನೀವು ಕಾಲಿಟ್ಟಿದ್ದೀರಿ. ಕಾಸರಗೋಡು, ಬೆಂಗಳೂರು, ಮಂಗಳೂರು ಎಲ್ಲ ಕಡೆಯಿಂದ ನಮ್ಮ ಒಂದು ಕಾಲರ್ ಟ್ರೈ ಮಾಡಿದ್ರು, ನಿಖರವಾದ ಬೆಲೆಯನ್ನು ಹೇಳುವಂತ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಪುತ್ತೂರಿನವರಿಗೆ ಅದೃಷ್ಟ ಒಲಿದು ಬರ್ತಾ ಇದೆ. ಯಾಕಂದ್ರೆ ಅವ್ರಿಗೂ ತುಂಬಾ ಈಸಿ ಅಲ್ವಾ, ಬೇಗ ಬಂದು ಆ ಬಹುಮಾನವನ್ನ ತಗೊಳ್ಬಹುದು. ಅಭಿನಂದನೆಗಳು ಗೀತಾ ಪುತ್ತೂರು ಅವರೇ. ನೀವೊಂದು ನಿಖರವಾದ ಬೆಲೆಯನ್ನ ಹೇಳೋದಕ್ಕಾಗ್ಲಿಲ್ಲ ಅಂತಂದ್ರು, ಅದರ ಸಮೀಪವಾದ ಬೆಲೆಯನ್ನ ಗೆಸ್ ಮಾಡಿ ಹೇಳಿದಿರಿ. 2,50,000 ಅಂತ ನೀವು ಗೆಸ್ ಮಾಡಿದಿರಿ. ಈ ದಿನದ ಅದೃಷ್ಟವಂತರು ನೀವಾಗಿದ್ದೀರಿ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಅತ್ಯುತ್ತಮವಾದಂತಹ ಒಂದು ಉಡುಗೊರೆ ನಿಮಗೋಸ್ಕರ ಕಾಯ್ತಾ ಇದೆ. ಇಲ್ಲ ಅಂತಂದ್ರೆ ಇದೇ ಪೆಂಡೆಂಟು ನಿಮಗೆ ಡಿಸ್ಕೌಂಟ್ ಪ್ರೈಸಿಗೆ ಸಿಗೋದಕ್ಕಿದೆ. ಸೊ ಈ ಪೆಂಡೆಂಟ್ ಇಷ್ಟ ಆದ್ರೆ ಕೂಡ ನೀವು ಆರಾಮ್ಸೆ ತಗೊಳ್ಬಹುದು. ನಿಮ್ಮ ಮನೆಗೆ ಲಕ್ಷ್ಮಿಯನ್ನ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಂಗಳೂರು ಜ್ಯುವೆಲ್ಸ್ ನೊಟ್ಟಿಗೆ ನಮ್ಮ ಕಾಲರ್ಗಳಿಗೆ, ನಮ್ಮ ಗ್ರಾಹಕರಿಗೆ ಮತ್ತಷ್ಟು
ಬಾಂಧವ್ಯ ಬೆಳೀಲಿ. ಮತ್ತೆ ಮುಂದಿನ ಶುಕ್ರವಾರ ಇದೇ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ 6:30ಕ್ಕೆ ಸರಿಯಾಗಿ ನಿಮ್ಮನ್ನ ಭೇಟಿ ಆಗ್ತೀನಿ. ಎಸ್, ಇದುವರೆಗೆ ನಮ್ಮ ಜೊತೆಗೆ ಮಂಗಳೂರು ಜ್ಯುವೆಲ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟವರು ಅಲ್ಲಿನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಕಾಂಕ್ಷ್ ಗೋಪಾಲ್ ಅವರು, ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ದಿನದ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಮಿಸ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.